This program is brought to you by Sun Premium Refined Sunflower Oil, powered by Citadel Developers ಮತ್ತು Amrit Noni, co-sponsored by ನಮಸ್ಕಾರ. ನಮ್ಮ ಟಿವಿ ನೋಡುವಂತ ನಮ್ಮ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮವಳೇ ಆದಂತಹ ಸೌಜನ್ಯ, ಹಾಗೆ ನನ್ನ ಜೊತೆ ನಾನು ಅನುರಾಗ್. ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಸೊ ಸೆಮಿಫಿನಾಲೆಯ ಎರಡನೇ ಸ್ಟೇಜ್ ಇದು. ಸೊ ದ ಸೆಕೆಂಡ್ ಹಂತವನ್ನು ಶುರು ಮಾಡ್ತಾ ಇದ್ದೀವಿ. ಕಳೆದ ಎಪಿಸೋಡಲ್ಲಿ ಒಂದು ದಸರಾದ ವೈಭವ ಆಯಿತು, ಆಮೇಲೆ ರಾಮನವಮಿ ಅನ್ನುವಂಥ ಒಂದು ಫೆಸ್ಟಿವಲ್ ಕೂಡ ನೋಡಿದ್ವಿ. ಇವತ್ತು ಮತ್ತೆ ವಿಭಿನ್ನ ಸೆಲೆಬ್ರೇಷನ್ ಅನ್ನು ನೋಡೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ, ನೀವು ಕೂಡ ಕಾಯ್ತಾ ಇದ್ರೆ. ಅದಕ್ಕಿಂತ ಮುಂಚೆ KT ಸ್ಪೆಷಲ್ ಟಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಭಾರ್ಗವ್ ಎಂಟರ್ಪ್ರೈಸಸ್, ಥ್ಯಾಂಕ್ ಯು. ಮಕಾಯ್ ಹೋಮ್ ಅಪ್ಲಯನ್ಸಸ್ ಅಂಡ್ ಆಲ್ಸೋ ವಿಸ್ತಾ ಲರ್ನಿಂಗ್ ಆ್ಯಪ್, ಇವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮೇಕಪ್ ಹೇರ್ಡು ಅನ್ನ ಮಾಡಿದಂತ B+ ಯುನಿಸೆಕ್ಸ್ ಸಲೂನಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಸೆಲೆಬ್ರೇಷನ್ ಅಂತ ಹೇಳಿದ್ಕೊಳ್ಳೆ ಎಲ್ಲರೂ ಜಿಗ್ ಆಗಿ ಬರುವಂತದ್ದು. ಡೆಫಿನೆಟ್ಲಿ ಜಡ್ಜಸ್ ಕೂಡ ರೆಡಿ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಅನ್ನ ಮತ್ತೆ ಜಡ್ಜ್ ಮಾಡ್ಲಿಕ್ಕೆ ರೆಡಿ ಆಗಿರುವಂತಹ ನಮ್ಮ ತ್ರಿಮೂರ್ತಿ ಜಡ್ಜಸ್ ಪ್ರಮೋದ್ ಆಳ್ವಾ, ಸೂರಜ್ ಸನಿಲ್ ಅಂಡ್ ಅದ್ವಿತಿ ಶೆಟ್ಟಿ. ವಾರ್ಮ್ ವೆಲ್ಕಮ್ ಟು ಯು. ಹಾಗೆ ನಮ್ಮ ಮೂರು ತ್ರಿಮೂರ್ತಿಗಳ ಜೊತೆಗೆ ಈ ಸೆಲೆಬ್ರೇಷನ್ನ ಇನ್ನೂ ಡಬಲ್ ಮಾಡೋದಕ್ಕೆ ನಮ್ಮ ಜೊತೆಗೆ ಪೂಜಾ ಶೆಟ್ಟಿ ಅವರು ಕೂಡ ಸೆಲೆಬ್ರಿಟಿ ಜಡ್ಜ್ ಆಗಿ ಬಂದಿದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಎಲ್ಲರ ವೆಲ್ಕಮ್ ಆಯಿತು. ಈಗ ನಾವು ವೇದಿಕೆಗೆ ವೆಲ್ಕಮ್ ಮಾಡಬೇಕಾಗಿರುವಂಥದ್ದು ನಮ್ಮ ಫಸ್ಟ್ ಕಂಟೆಸ್ಟೆಂಟ್. ಡಾನ್ಸ್ ಶೋ ಮಾತ್ರ ಅಲ್ಲ, ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಇಮೋಷನ್ಸ್ ಇದೆ, ಬಾಂಡಿಂಗ್ ಇದೆ, ಖುಷಿ ಇದೆ, ಬೇಜಾರಿದೆ. ಯಾವುದೋ ಒಂದು ಥರದ ಖುಷಿಯನ್ನು ಸೆಲೆಬ್ರೇಟ್ ಮಾಡುವಂಥ ಈ ಸುತ್ತಿನಲ್ಲಿ ಈ ವೇದಿಕೆಗೆ ಸೂಕ್ತವಾಗಿರುವಂಥದ್ದು ತಾಯ್ತನವನ್ನು ಸೆಲೆಬ್ರೇಟ್ ಮಾಡುವಂತಹ ಖುಷಿ. ಒಂದು ಹೆಣ್ಣು ಮಗಳು ಮದುವೆ ಆಗಿ ಒಂದು ತಾಯಿ ಆಗಬೇಕು ಅಂತಾದರೆ ಆ ಒಂದು ಜರ್ನಿಯನ್ನು ಯಾವ ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ, ತಾಯಿ ಅನ್ನುವಂತಹ ಒಂದು ಪದ, ಅಮ್ಮ ಅನ್ನುವಂತಹ ಒಂದು ಖುಷಿ ಯಾವ ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥ ಸೆಲೆಬ್ರೇಷನನ್ನು ಈ ವೇದಿಕೆಯಲ್ಲಿ ತೋರಿಸ್ಲಿಕ್ಕಿದ್ದಾರೆ. ಯಾವ ರೀತಿಯಿಂದ ಯಾವ ರೀತಿಯ ಕೊರಿಯೋಗ್ರಫಿಯನ್ನು ತಗೊಂಡು ಬರ್ತಾರೆ ಅಂತ ಅವರಿಗೆ ಗೊತ್ತು. ಅದನ್ನು ನೋಡಬೇಕು ಅಂತ ನಾವೆಲ್ಲರೂ ಕ್ಯೂರಿಯಸ್ ಆಗಿದ್ದೇವೆ. ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಮದರ್ಹುಡ್, ಪ್ರೆಗ್ನೆನ್ಸಿಯನ್ನು ಸೆಲೆಬ್ರೇಟ್ ಮಾಡುವಂತಹ ಸೆಲೆಬ್ರೇಷನನ್ನು ತೋರಿಸ್ಲಿಕ್ಕಿರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ सौमश्री on the stage. वो अपने साथ ढेर सारे उम्मीदें और खुशियों का पैगाम लाया है. बधाई हो आपको, आपके घर नया मेहमान आने वाला है.
होठों पे उंगली चढ़ा के हम ताले लगा के चल गुमसुम तराने चुप के गाए आधी आधी बात ले आजा दिल की ये ज़मीन थोड़ा सा तेरा सा होगा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाब के दिन से चल बनाए आशिया राधे आया तो सुबह लेके खामखासी जिंदगी में जीने की वजह लेके खोया था समंदरों में तन्हा सफीना मेरा साहिलों पे आया है तू जाने किस तरह लेके कुछ तो है तुझसे राबता कुछ तो है तुझसे राबता कैसे हम जाने हमें क्या पता कुछ तो है तुझसे राबता अब क्या है कहना हमको है रहना जन्नते भुला के तेरी बाहों में बना लेके फैली थी सियाह रातें आया तो सुबह लेके खामखासी जिंदगी में जीने की वजह आशियाना मेरा साथ तेरे है ना ढूंढते तेरा खुदा मुझको रब मिला तू जो मिला लो हो गया मैं काबिल तू जो मिला तो हो गया सब हासिल मुश्किल सही आसान हुई मंजिल क्योंकि तू धड़कन मैं दिल मैं दिल ಓಕೆ ಸೌಮ್ಯಶ್ರೀ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಸೆಮಿಫಿನಾಲೆ ಸ್ಟೇಜ್ ಅಲ್ಲಿ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಈ ಸ್ಮೈಲ್ ಯಾವುದಕ್ಕೆ ಗೊತ್ತಾಗ್ಲಿಲ್ಲ, ಖುಷಿ ಆಯ್ತು, ಪರ್ಫಾರ್ಮೆನ್ಸ್ ಆಯ್ತು ಅಂತನಾ, ಸೆಮಿಫಿನಾಲೆ ವಿನ್ ಆಗಿದ್ದೇನೆ ಅಂತ ಇಲ್ಲಿವರೆಗೆ ಬಂದಿದ್ದೇನೆ ಅಂತ ಹೇಳೋ ಖುಷಿಯಾ, ಅಥವಾ ಈ ಒಂದು ಕಾನ್ಸೆಪ್ಟ್ ಮಾಡಿದ ಖುಷಿ, ಅಲ್ಲ ನಿಜವಾಗಿ ಒಂದು ಪ್ರೆಗ್ನೆನ್ಸಿಯ ಖುಷಿ? ಇಲ್ಲ ಅಲ್ಲ. ಓಕೆ, ರೈಟ್. ಮಗ ಬಂದಿದ್ದಾನೆ. ಸೊ ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ ಹಾಗೆ ಹಿ ಇಸ್ ದ ಜಾಯ್, ಹಿ ಇಸ್ ದ ಇನ್ಸ್ಪಿರೇಷನ್. ವೇರ್ ಇಸ್ ಹಿ? ಹಿ ಇಸ್ ದೇರ್. ಡು ಯು ವಾಂಟ್ ಹಿಮ್ ಟು ಬಿ ವಿತ್ ಯು ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಇಟ್? ಎಸ್, ದ ಜಾಯ್ ಆಫ್ ಪ್ರೆಗ್ನೆನ್ಸಿಯನ್ನು ಸೆಲೆಬ್ರೇಟ್ ಮಾಡುವಂಥ ತಾಯಿ, ಆ ಜಾಯನ್ನು ನಿಜವಾಗ್ಲೂ ಅವರ ಜೊತೆ ಇಟ್ಕೊಂಡು ಮಾತಾಡಿದ್ರೆ ಹೇಗೆ ಅನಿಸ್ತಾ ಇದೆ? ಮಗ ಸ್ಟೇಜಿಗೆ ಬರಬೇಕು. Can we have a big round of applause to the young gentleman there? Dhruwin, welcome. Oh my God, look at that. ಅರೆ ಗೊತ್ತಿತ್ತು ನಾನು ಸ್ಟೇಜಿಗೆ ಲೆಪ್ಪ ಅಂತ. ಫುಲ್ ಸ್ಟೈಲ್ ಅದೆಯೋ ಅದು ಬೈ ದೇರ್. Hi Dhruwin. Hi, How are you? I'm fine. How was Mama's dance? I love it.
You love it. Okay, what did everybody else sitting there say? I think they liked it. I think they liked it. Very nice. Definitely true. Joy of her life, Dhruvin. Yes. Now coming back to your dance. ಈ ಕಾನ್ಸೆಪ್ಟ್ ಅನ್ನ ಯಾಕೆ ತಗೊಂಡ್ರಿ? ನಮಗಂತೂ ಬಹಳ ಖುಷಿ. ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯಲ್ಲಿ ತಾಯ್ತನವನ್ನ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅ ಜಾಯ್ ಫಾರ್ ಅಸ್. ಆದ್ರೆ ನೀವು ತಗೊಳ್ಳಿಕ್ಕೆ ಏನಾದರೂ ಒಂದು ರೀಸನ್ ಇರಬಹುದು. ಹೌದು, ವೆನ್ ಇಟ್ ಕಮ್ಸ್ ಟು ಸೆಲೆಬ್ರೇಷನ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಅಂದರೆ ಹೊರಗಿನ ಈ ಸೆಲೆಬ್ರೇಷನ್ ಆಗಲಿ ಅದನ್ನು ಮಾತ್ರ ಯೋಚನೆ ಮಾಡ್ತಾರೆ. ಬಟ್ ಆ್ಯಸ್ ಅ ವುಮನ್ ಒಂದು ತಾಯಿ ಆಗುವಾಗ ಆ ಕಂಪ್ಲೀಟ್ನೆಸ್, ಆ ಜಾಯನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗೋದಿಲ್ಲ. ಈಗ ಪಾರ್ಟೀಸ್ ಅದೆಲ್ಲ ಮಾಡ್ತಾರೆ, ಬಟ್ ಇಂಟರ್ನಲಿ ವಾಟ್ ಹ್ಯಾಪನ್ಸ್ ಟು ಅಸ್, ವಿ ಬಿಕಮ್ ಲೈಕ್ ಏಂಜಲ್ಸ್ ಆ್ಯಂಡ್ ಏಂಜಲ್ಸ್ ಕಮ್ ಅಂಡ್ ಬ್ಲೆಸ್ಸಸ್. ಎಲ್ಲರೂ ಎಕ್ಸ್ಟ್ರಾ ಕೇರ್ ತಗೊಳ್ತಾರೆ, ಮುದ್ದು ಮಾಡ್ತಾರೆ, ಪ್ಯಾಂಪರ್ ಮಾಡ್ತಾರೆ. ಸೊ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ನಮಗೆ ಬಾಡಿಯಲ್ಲಿ ಆಗುವ ಚೇಂಜಸ್ ಆಗಿರ್ಬೋದು, ಆ್ಯಕ್ಚುಲಿ ಪಿಲ್ಲೋನ್ ಇಟ್ಕೊಂಡು ಬರೋದು ಅಥವಾ ಏನಾದರೂ ಸ್ಪೆಷಲ್ ಆಗಿರುವಂಥದ್ದು. ಸೊ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ನನ್ನ ಲೈಫಲ್ಲಿ pregnancy is the first thing I really enjoyed a lot, in spite of all my troubles. Wonderful. As a mother, I can correlate. ಇವತ್ತು ಕೂಡ ಎಲ್ಲಿಯಾದರೂ ನನ್ನ ಹತ್ರ ಸ್ಟೇಜಲ್ಲಿ which is a special moment ಅಂತ ಹೇಳಿದ್ರೆ I see a lot of achievement, lot of awards, but when I became a mom, ಅವಾಗ ನನ್ನ ಮಗ ಕೇಳ್ತೇನೆ, when you became mom second time, that is secondary. But the first time you feel you become a mom is definitely special. ಪ್ರತಿಯೊಂದು ಹೆಣ್ಣಿಗೂ ಅದು ಸ್ಪೆಷಲ್ ಆಗಿದೆ. ಆ ಸೆಲೆಬ್ರೇಷನ್ ಅನ್ನ ಈ ವೇದಿಕೆಯಲ್ಲಿ ತಂದಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ್ಯಾಟ್, ಬಿಕಾಸ್ ಇಟ್ ರಿಯಲಿ ಗಿವ್ಸ್ ಮೀನಿಂಗ್ ಟು ಆರ್ ಪ್ರೋಗ್ರಾಮ್ ಹಿಯರ್. ಡಾನ್ಸ್ ಮಮ್ಮಿ ಡಾನ್ಸ್, ಆ ಮಮ್ಮಿಯ ಒಂದು ಖುಷಿಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನೀವು ಚೆಕಪ್ಗೆ ಹೋಗುವಾಗ ಡಾಕ್ಟರ್ ಹೇಳಿಲ್ವಾ ಡಾನ್ಸ್ ಮಾಡ್ಲಿಕ್ಕಿಲ್ಲ ಅಂತ? ಇಲ್ಲ, ಇದು ಆಕ್ಚುಲಿ ನನ್ನ ಇದು ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಫಸ್ಟ್ ಇಂದ ಲಾಸ್ಟ್ ವರೆಗೆ ಅವ್ರು ಇಮ್ಯಾಜಿನ್ ಮಾಡಿದ್ ಮಾತ್ರ, ಇದು ಥಾಟ್ ಅಲ್ಲಿ ಅವ್ರು ಡಾನ್ಸ್ ಆಗ್ಬೋದು, ನಾನು ಹೀಗೆ ವಾಕ್ ಮಾಡ್ಬೋದು. ಸೊ ಫಸ್ಟ್ ಇಂದ ಲಾಸ್ಟ್ ವರೆಗೆ ನೀವು ಅಲ್ಲಿ ಕಪ್ಪಿ ಚಿಪ್ಪಿನ ಒಳಗಡೆ ಇದ್ರಿ, ಹೌದು. ಅದೆಲ್ಲ ನೋಡಿದ್ದು ಹುಡುಗಾಡಿದ್ದು ಮಾತ್ರ. ಓಕೆ, ಜೋಕ್ಸ್ ಅಪಾರ್ಟ್, ರಿಯಲಿ ನೈಸ್ ಅಂಡ್ ವಿ ಕುಡ್ ಸಿ ದ ಜಾಯ್ ಇನ್ ಯೋರ್ ಫೇಸ್. ಯೋರ್ ಎಕ್ಸ್ಪ್ರೆಷನ್ಸ್ ವೆ ವೆರಿ ನೈಸ್. ವಿಲ್ ಲಿಸನ್ ಫ್ರಮ್ ದ ಜಡ್ಜಸ್ ಏನ್ ಹೇಳಲಿಕ್ಕಿದೆ ಅಂತ. ಓಕೆ, ಕಮಿಂಗ್ ಟು ಅದ್ವಿತಿ ಶೆಟ್ಟಿ ಫಸ್ಟ್. ಹಾಯ್ ಸೌಮ್ಯಶ್ರೀ. ಹಲೋ ಮ್ಯಾಮ್. ನೀವು ಮತ್ತೆ ನಿಮ್ಮ ಏಂಜಲ್ಸ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಪೂರೆ ರೆಗ್ಲ ಫೇರಿ ಟೇಲ್ ಲಕ ಫೇರೀಸ್ ಲಕ ತೋಜೊಂದುಲ್ಲಾರ ಆಲ್ ದ ಗರ್ಲ್ಸ್ ಕ್ಯೂಟ್ ಆ್ಯಂಡ್ ಪ್ರಿಟಿ. ವೈಟ್ ಇಸ್ ಪ್ಯೂರ್, ವೈಟ್ ಇಸ್ ಪೀಸ್. ಸೊ ಏಪಲ್ ಅವು ಕಲರ್ನ ತುಯ್ಯರೆ ಮಸ್ತ್ ಪಾಸಿಟಿವ್ ಆಪುಂಡು, ಪಾಸಿಟಿವ್ ಎನರ್ಜಿನ ಕೊರ್ಪುಂಡು. ಇಟ್ಸ್ ಮೈ ಫೇವ್ರೆಟ್ ಕಲರ್. ಆ್ಯಂಡ್ ಈರು ಮಸ್ತ್ ಕಾನ್ಫಿಡೆನ್ಸ್ ಮಂದರಿನಿ. ಈರು ಪ್ರೀವಿಯಸ್ಲಿ ಎಂಚ ಇರ್ತಾರೆ, ಇನಿ ಎಂಚೊಲ್ಲರ್. ದೇರ್ಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಯು. ಫಸ್ಟ್ ಆಫ್ ಆಲ್ ಐಕ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇರ್ನ ಫೇಸ್ ಓಲ್ಲ ನರ್ವಸ್ನೆಸ್ ಇಜ್ಜಿ, ಇರ್ನ ಬಾಡಿ ಲ್ಯಾಂಗ್ವೇಜ್ ಎವ್ರಿಥಿಂಗ್ ವಾಸ್ ಲೈಕ್ ಯಾನ್ ಫುಲ್ಲಿ ಪ್ರಿಪೇರ್ಡ್ ಉಲ್ಲ ಸೆಮಿಫಿನಾಲಿಗೆ. ಯಾನ್ಕಿತ್ತ ಪರ್ಫಾರ್ಮೆನ್ಸ್ ಮನ್ಪರೆ ಮಾತ್ರ ಒಪ್ಪುನ್ ಪಂದು. ವೆರಿ ವೆರಿ ಕಾನ್ಫಿಡೆಂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಟಾಕಿಂಗ್ ಅಬೌಟ್ ದ ಕೊರಿಯೋಗ್ರಫಿ ಆ್ಯಂಡ್ ಎವ್ರಿಥಿಂಗ್, ಐ ವಾಂಟ್ ಟು ಟಾಕ್ ಅಬೌಟ್ ದ ಕಾನ್ಸೆಪ್ಟ್. ಓಕೆ, ಫಸ್ಟ್ ಆಫ್ ಆಲ್ ಎಂಕಿ ಕಾನ್ಸೆಪ್ಟ್ ಮಂತೊಂದುಲ್ಲಾರ್ ಪನ್ನಗನೆ ಐ ರಿಯಲಿ ಗಾಟ್ ಗೂಸ್ ಬಂಪ್ಸ್. ಬಿಕಾಸ್ ಬೀಯಿಂಗ್ ಅ ಗರ್ಲ್, ಐ ಥಿಂಕ್ ಒಂದು ಕಾನ್ಸೆಪ್ಟ್ ಇಸ್ ಸಮಥಿಂಗ್ ದಟ್ ನಾಟ್ ಎವ್ರಿ ಒನ್ ಪರ್ಫಾರ್ಮ್ಸ್. ಮಸ್ತ್ ಕಮ್ಮಿ ವೆನ್ ಇಟ್ ಕಮ್ಸ್ ಟು ಸೆಲೆಬ್ರೇಷನ್ ಇದು ಪನ್ಲಕನೆ ಮಸ್ತ್ ಕಮ್ಮಿ ಅತ್ತನ. ಐ ಥಿಂಕ್ ಐ ಹವ್ ನಾಟ್ ಇವನ್ ಹರ್ಡ್ ಎನಿಬಡಿ ಡೂಯಿಂಗ್ ದಿಸ್, ಯು ನೋ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಕೊರಿಯೋಗ್ರಫರ್. ಥ್ಯಾಂಕ್ ಯು ಸರ್, ಪ್ರಿಷನ್ ಸರ್. ಬಿಕಾಸ್ ಅದು ನನಗೆ ಕಂಪ್ಲೀಟ್ ಐಡಿಯಾ ಇತ್ತೀನಿ. ಸೊ ಐ ವುಡ್ ಲೈಕ್ ಟು ಕಾಲ್ ಹಿಮ್ ಆನ್ ಸ್ಟೇಜ್. Yes, definitely. Yes, please come here, please come. Hi madam. Congratulations in the amazing concept near kanagdinaiko. Thank you so much. Keno like iregundu concept dae manpodundanda, but what was the inspiration, or why did you think that this is an apt concept for celebration round? Concept idea panda starting enonji planning ittande group dance ಗೆ ಇಂಚ ಕನ್ನೋಡು ಪಂಡದು with the LED lights and all. So unique ಒಂಜಿ ಕಾನ್ಸೆಪ್ಟ್ ಪಡೊಂದು ಪ್ಲಾನ್ ಪಾಡಿಯ. ಸೊ ಆಲ್ಮೋಸ್ಟ್ ಸೆಲೆಬ್ರೇಷನ್ ಫೆಸ್ಟಿವಲ್ ಅವೇ ಆವೊಂದುಂಡು ಪೂರ. ಇಂಕಾಂಡು ಒಂಜಿ ಪ್ರೆಗ್ನೆನ್ಸಿದ ಬಗ್ಗೆ ಇಡ್ದಲ್ಲ ಕನಕ ಬಂಡದು. ಸೊ ಪ್ರೆಗ್ನೆನ್ಸಿ ಬತ್ತಿವಕ್ಕ ಬಂಜಿ ಬರ್ಪುಂಡು. ಸೊ ಅಪ್ಪಗ ನಲಿಪೇರ ಆಪುಜಿ ಐಕ್ ಇಂಕು ದಾದ ಅಂತ ಬಂಡ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಅವೇನು ಪತ್ತೊಂದೊಂಜಿ ಕಾನ್ಸೆಪ್ಟ್ ಪತ್ತೊಂದು ಫುಲ್ ಡಾನ್ಸ್ ಮಲ್ಪೊಲಿ ಬಂಡದು. ಬಟ್ ಇತ್ತೆ ಪ್ರೆಗ್ನೆಂಟ್ ಆತಿನಕುಲ್ಲ ಡಾನ್ಸ್ ಮನ್ಪುನ ತೂತಿಜರ ಇದು ಡಾನ್ಸ್ ಮನ್ಪೊಲಿ. ಬಟ್ ಅಲ್ಪ ಕ್ವಶನ್ ಬತ್ತನ ನಿಕ್ಲ ಬಂಗಾವು ಇತ್ತಲೆ ಅಂತ ಕ್ವಶನ್ ಕೇನೊಲಿ ಡಾನ್ಸ್ ಇತ್ತಲೆ ಅನಿರಡ ಕ್ವಶನ್ ಕೇನೊಲಿ ಕೇನೊಡೆ ಬರ್ಚಿ ನೋಡೇನು ಪಡ್ ಬರ್ಚತೆ. ಓಕೆ, ಕೀಪಿಂಗ್ ಜೋಕ್ಸ್ ಅಪಾರ್ಟ್, ಫಸ್ಟ್ ಆಫ್ ಆಲ್ ಈ ಇಂಚಿಂದ ಒಂಜಿ ಕಾನ್ಸೆಪ್ಟ್ ಥಿಂಕ್ ಮಂತದು ಇಂಚಿಂದ ಒಂಜಿ ನಮ್ಮ ಟಿವಿದ ಈತ ಬಲ್ಲ ಒಂಜಿ ರಿಯಾಲಿಟಿ ಶೋಡ್ ಕನೈದಿನೈಕ್ ಇರೇಕ್ ಫಸ್ಟ್ ಅನ್ನೊಂಜಿ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟ್ಟಿಂಗ್ ದಿಸ್ ಕಾನ್ಸೆಪ್ಟ್. Thank you. ಬಿಕಾಸ್
ಮಸ್ತ್ ಕಮ್ಮಿ ಪನ್ಲಕ್ಕನೆ ಇಟ್ಸ್ ವೆರಿ ರೇರ್ ದಟ್ ವಿ ಸಿ ಸಚ್ ಅ ಕಾನ್ಸೆಪ್ಟ್ ಆನ್ ಸ್ಟೇಜ್ ಆ್ಯಂಡ್ ಅವು ಒಂಜಿ ಜಾಯ್ ಉಂಡತೆ ಆ ಪನ್ಲಕ್ಕನೆ ಸೌಮ್ಯಶ್ರೀ ಪನ್ಲಕ್ಕನೆ ಇಟ್ಸ್ ಓನ್ಲಿ ಅ ವುಮೆನ್ ವಿಲ್ ನೋ ದ ಜಾಯ್ ಆ್ಯಂಡ್ ದ ಪೇನ್ ಬೋತ್ ಬಿಕಾಸ್ ಎಂಕ್ಲ ಮಸ್ತ್ ಎನ್ನ ಸರೌಂಡಿಂಗ್ಸ್ ಇತ್ತಿನ ಎನ್ನ ಫ್ರೆಂಡ್ಸ್ ಅವಡು ದೇ ಕೀಪ್ ಟೆಲ್ಲಿಂಗ್ ಮೀ ದ ಚಾಲೆಂಜಸ್ ಅ ವುಮೆನ್ ಗೋಸ್ ಥ್ರೂ ಡ್ಯೂರಿಂಗ್ ದಿಸ್ ಪೀರಿಯಡ್ ಮಸ್ತ್ ಜನಕ್ಕೆ ಈಸಿ ಉಪ್ಪು ಟು ಟೆಲ್ ದ್ಯಾಟ್ ಯು ನೋ ಇಂಚ ಅಂಚ ಬಟ್ ಐ ನೋ ಬೀಯಿಂಗ್ ಅ ವುಮೆನ್ ಹೌ ಡಿಫಿಕಲ್ಟ್ ಇಟ್ ಈಸ್ ಇದನ್ನ ಕಾನ್ಫಿಡೆನ್ಸ್ ನೀರು ಕನತದ ಮನ್ಪರೆ ಆ್ಯಂಡ್ ಡೆಫಿನೆಟ್ಲಿ ಇನ್ನು ಸೌಮ್ಯಶ್ರೀ ಆ ಕಾನ್ಫಿಡೆನ್ಸ್ ಆರ್ ಪಂಡೇರ್ ದಿಸ್ ವಾಸ್ ಒಂಜಿ ಥಿಂಗ್ ದಟ್ ಐ ಎಂಜಾಯ್ಡ್ ಪಂದು ವಿ ಕುಡ್ ಡೆಫಿನೆಟ್ಲಿ ಸಿ ಇಟ್ ಆ್ಯಂಡ್ ಈ LED ಪತ್ತೊಂದು ದಾದ ಮತ ಮಂತರ ಲೈಟ್ಸ್ ಪತ್ತೊಂದು ಮಸ್ತ್ ಕ್ಯೂಟ್ ಆದಿತ್ತು ಮಸ್ತ್ ಡಿಫ್ರೆಂಟ್ ಆದಿತ್ತುಂಡು ಈತ್ ನೆಟ ಆಯ್ನ ಎಪಿಸೋಡ್ಸ್ ಒಂಜಿ ಡಿಫ್ರೆಂಟ್ ಟೈಪ್ ಆಫ್ ಅ ಕಾನ್ಸೆಪ್ಟ್ ಇನ್ ಕನತದಿತ್ತು Thank you so much. ಸೊ I'm very happy to see this concept, especially in concept wise I really loved it and Saumyashri must edde perform andari really. Thank you so I'm much. really happy that you did that effort pardu manpodu ironji effort pardarate. We have to appreciate that. Congratulations and all the best. Thank you so much. Thank you, madam. ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ. ಬಿಫೋರ್ ಐ ಗೋ ಟು ದ ನೆಕ್ಸ್ಟ್ ಜಡ್ಜ್, ಅತ್ತಿ ಪ್ರೆಗ್ನೆನ್ಸಿ ಆಗಿ ಮಂಜಿ ಬರ್ಪುನ ಅಥವಾ ಹಿಂಗೆ ಅರ್ಥ ಇಜ್ಜಿ ಅದು ಪಂಡ್ರೆ ಸ್ವಲ್ಪ ಕ್ವಶನ್ ಕೇನರು ಪಂಡ್ರೆ ಅಂಚ ಅವು ಅವಾಯ್ಡ್ ಮಲ್ಪರ ಡೀಟೇಲ್ ಅದು ಬೋಡಪ್ಪ ಐಕಿ ಅರೆಲ್ಲ ಪಂದಿತ್ತೀನಿ ಕೇಂಡೆ ನಾನು ಕನ್ನಡ ಸೆಟ್ ಡಾನ್ಸ್ ಮಾಡ್ತೀನಿ ಇದು ಪನ್ಲೆ ಎಂದು ಓಲ್ಲ ಕ್ವೆಶನ್ ಬರ್ರೆ ಬರ್ಲಿ. Like pregnancy, journey of pregnancy ankle deja. Journey of pregnancy pandav 3 month 4 month bako doctor checkup au pura ಒಂದು ಕಾಲಿ pregnant ಎಂದು ಗೊತ್ತಾಯ್ನಿ ಮಾತ್ರ ಕೂಡ ಖುಷಿ ankle panpata that way. ಸೊ ಅಂಚ ಓಕೆ ರೈಟ್. ಓಕೆ ಗೋಯಿಂಗ್ ಟು ಸೂರಜ್ ಸನಿಲ್. ಹಾಯ್ ಸೌಮೇಶ್. Hello sir. ಯಾನ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ಕಮೆಂಟ್ ಮಂತ್ನೆ ದುಂಬು ವಾಟ್ ಎ ಇಂಪ್ರೂವ್ಮೆಂಟ್ ಇನ್ ಯು ಆಸ್ ಎ ಪರ್ಫಾರ್ಮರ್. ವೆರಿ ಗುಡ್. Thank you sir, thank you so much. ದಾಯಪಂಡ ಯಾನ್ ಆಡಿಷನ್ ತೂದಿತ್ತೆ ಯು ಹ್ಯಾವ್ ಗಿವನ್ 2 chances ಟು ಪರ್ಫಾರ್ಮ್. ಈ ಪರ್ಫಾರ್ಮ್ ಅನ್ಪರ ಆಯ್ಜಿ ಬಟ್ ಪಿರ ವಿಡಿಯೋ ಆಡಿಷನ್ ಇರ್ ಬತ್ತದು ನಾಟ್ ಗಿವಿಂಗ್ ಅಪ್ ಒಂಜಿ ಮೈಂಡ್ ಸೆಟ್ ಮಂತದು ಯು ಹ್ಯಾವ್ ರೀಚ್ ಟಿಲ್ ಸೆಮಿ ಫಿನಲ್. ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಚೀವ್ಮೆಂಟ್ Thank you ಫಾರ್ sir, ಮೀ. thank you. ವೆರಿ ಗುಡ್ ಆನ್ ದಟ್. ಆ್ಯಂಡ್ ಎನ್ನ ಇಡೀ ಕೊರಿಯೋಗ್ರಫಿ ಲೈಫ್ಡು ಡ್ಯಾನ್ಸ್ ಲೈಫ್ಡು ಇಂಚಿನ ಕಾನ್ಸೆಪ್ಟ್ ಟಚ್ ಮಂತನಿ ಏರೆಲ್ಲ ಅಂತತಿಜಿ ದಟ್ ಇಸ್ ಥ್ಯಾಂಕ್ ಯು ಸೊ ಮಚ್ ದ ಕೊರಿಯೋಗ್ರಾಫರ್. ಥ್ಯಾಂಕ್ ಯು. ವೆರಿ ಗುಡ್ ಜಾಬ್. ವೆರಿ ಇನೋವೇಟಿವ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಒಂದು ಇಂಕ್ ಏಪಲ ಇಂಕುಲು ಅಪ್ರಿಷಿಯೇಟ್ ಮನ್ಪ ಸ್ಟೇಜ್ ಇಟ್ ಸಮಥಿಂಗ್ ನ್ಯೂ ಬರೋಡಂದು ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನ್ಯೂ ಫಾರ್ ಮಿ ಆ್ಯಂಡ್ ಇಟ್ ಈಸ್ ವೆಲ್ಕಮ್ ವೆರಿ ವೆಲ್ ಇನ್ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 6. ವೆರಿ ಗುಡ್ ಪರ್ಫಾರ್ಮೆನ್ಸ್. Thank you, Means a thank lot, you sir. sir. ಆ್ಯಂಡ್ ವೆರಿ ಸೆನ್ಸಿಟಿವ್ ಒಂಜಿ ಇಶ್ಯೂ ಒಂದು ದಾಯಪಂಡ ಈ ಸೆಲೆಬ್ರೇಷನ್ ಕೆಲವರು ಸೀಕ್ರೆಟ್ ಅದಲ್ಲ ಸೆಲೆಬ್ರೇಟ್ ಮನ್ಪರು ಕೆಲವರು ಮಾತಾಡ ಪಂಚೆ ಲೆಟ್ ಇಟ್ ಕನ್ಫರ್ಮ್ ಪನ್ನ ಹೆಂಗೀತ್ ಡೀಟೇಲ್ ದಾಗ ಗೊತ್ತು ಪಂಡ ಬಿಕಾಸ್ ಎನ್ನ ಸಿಸ್ಟರ್ನ ಹಸ್ಬೆಂಡ್ ಎನ್ನ ಜೀಜು ಹಿ ವಾಸ್ ಇನ್ ಅಬ್ರಾಡ್ ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸಿಸ್ಟರ್. ಸೊ ಇಂಕ ಈ ಚೆಕಪ್ ಒಪ್ನ ಕನಪ್ನ ಬುಡ್ಪುನ ವಿ ವೇರ್ ಟೇಕಿಂಗ್ ಕೇರ್ ಆಫ್ ಹರ್ ಸೋ ಮಚ್. ಸೊ ಇಂಕ ಐತ ಬಗ್ಗೆ ಒಂಚೂರು ಗೊತ್ತು ಅನ್ಸದು. ಸೊ ವೆರಿ ಗುಡ್ ಒಂಜಿ ಕಾನ್ಸೆಪ್ಟ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಇಶ್ಯೂ ಆ್ಯಂಡ್ ಪನ್ಪತೆ ನಮ್ಮ ಲೈಫ್ಡು ಎಲ್ಲೆಲ್ಲ ಮೂಮೆಂಟನ್ನ ಸೆಲೆಬ್ರೇಟ್ ಮನ್ಪೊಡನ್ ಆ್ಯಂಡ್ ಯು ಹ್ಯಾವ್ ಟೇಕನ್ ದಟ್ ಸ್ಮಾಲ್ ಮೂಮೆಂಟ್. ಇಟ್ ಮೈಟ್ ಬಿ ಸ್ಮಾಲ್ ಫಾರ್ ಅಸ್ ಬಟ್ ಒಂಜಿ ಲೇಡಿಗೆ ಒಂದು ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂತ ಪನ್ಪೇನು ದಾಪಂಡ ನಾರ್ಮಲಿ ಒಂಜಿ ಪ್ರೆಗ್ನೆಂಟ್ ವುಮೆನ್ ಪ್ರಕೃತಿಡು ಚೈತ್ರ ಮಾಸಕ್ಕೆ ಹೋಲಿಸರ್ ದಾಪಂಡ ಅಲ್ಪ ಪೂಪೋದು ಕಾಯಿ ಅದು ಪರಂದಾಪುನ ಒಂಜಿ ಪೊರ್ತು. ಸೊ ಅವೇನು ಒಂಜಿ ವುಮೆನ್ಗೆ ಕಂಪೇರ್ ಮನ್ಪೇರು ಪ್ರೆಗ್ನೆನ್ಸಿ. ಸೊ ಎಂಕ್ ಆ ಡಾನ್ಸ್ಲ ಅಂಚಿನ ತೋಜನ್ ಬಿಕಾಸ್ ದೀಸ್ ವೇರ್ ಆಲ್ ಲುಕಿಂಗ್ ಲೈಕ್ ಏಂಜಲ್ಸ್ ಆರ್ ಫ್ಲವರ್ಸ್ ಫಾರ್ ಮೀ. ಆ್ಯಂಡ್ ನಿಖಲ್ನ ಡಾನ್ಸ್ ದ ಮೇನ್ ಸ್ಟ್ರೆಂತ್ ದ ಬ್ಯಾಕ್ಗ್ರೌಂಡ್ ಡಾನ್ಸಸ್ ದೇ ವೇರ್ ಸಿಂಪ್ಲಿ ಅಮೇಝಿಂಗ್. Thank you. So must say Yes. ಮುಕ್ಲೆಗೆ ಕಾಲೇಜ್ ಸ್ಟಾರ್ಟ್ ಆದ 2 weeks ಆಯ್ನಾತೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಬ್ಯಾಚ್ ಮುಕುಲೆನ ಸ್ಟೂಡೆಂಟ್ಸ್ ನಕುಲು Okay. ಆ್ಯಂಡ್ ಎಂಕ್ಲ ಸರಿ ಗುರ್ತೈಜೆಂಡ್ ದ ಮೊಮೆಂಟ್ ಐ ಟೋಲ್ಡ್ ಲೈಕ್ ಐ ನೀಡ್ ಡಾನ್ಸರ್ಸ್ ವಾಲಂಟಿಯರ್ಲಿ ಬತ್ತೇರು ಹೋಲ್ ಡೇ ಕ್ಲಾಸ್ ಮಿಸ್ ಆದ ಅಕ್ಕಲ್ ಅಸೈನ್ಮೆಂಟ್ಸ್ ಬರೆದು ಈವನ್ ಲಾಸ್ಟ್ ಮೂಮೆಂಟಿಗೆ ಪ್ರಾಪ್ಸ್ ಮಲ್ತಿನ ಅಲ್ಲಿಗೆ ಹುಷಾರಿಜ್ಜಂಡು. ಸೊ ಫುಲ್ ನೈಟ್ ಕುಲೊಂದು ಅಕ್ಲೆ ಪೇನ್ ಮಲ್ ಪೂರ ವರ್ಕ್ ಎಂಕ್ಲ ವೈರಲ್ ಫೀವರ್ ಇತ್ತು. ಸೊ ಎನಿಥಿಂಗ್ ಎಂಕ್ ಒಂಜಿ ಕಂಪ್ಲೇಂಟ್ ಮಲ್ಪರೆ ಒಂಜಿ ಚಾನ್ಸ್ ತಿಕ್ಕಿಜಿ ದ ಎಂಟೈರ್ ಟೀಮ್ ಡಿಡ್ ಅ ವೆರಿ ಗುಡ್ ಜಾಬ್. ಐ ಈವನ್ ವಾಂಟ್ ಟು ಕಾಲ್ ಮೈ ಅದರ್ ಸ್ಟೂಡೆಂಟ್ಸ್ ಹೂ ಆರ್ ಆಲ್ವೇಸ್ ಡೂಯಿಂಗ್ ಮೈ ಪ್ರಾಪ್ಸ್. ಶ್ರೀಶಾ. Yeah. Please Srisha come. and Those who Gagan. supported this performance, please Yes. do come. And even in a college latte sir, I have to thank Sahyadri College of Engineering and Management because because bete departments nakulu, each department heads nakulu, and colleagues nakulu, class adjustments. So as family and mata support malter family members, but apart from family members, if these are like they were like just my backbone. ಫುಲ್ ಸಪೋರ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ಎಂಕ್ ದಾದ ಇಷ್ಟ ಅನ್ಪಂಡ ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ಮಸ್ತ್ ವರ್ಕ್ ಮಂದಿರ್ ಬಿಕಾಸ್
ದ ಫಿನಿಶಿಂಗ್ ಆಫ್ ದ ಸ್ಟೆಪ್ಸ್ ಇತ್ತೆ ಗ್ರೂಪ್ಡು ಎನರ್ಜಿ ಪಾತ್ ನಲಿಪೊಲಿ ಬಟ್ ಈ ಕಂಟೆಂಪ್ರರಿ ಮೂಮೆಂಟ್ ಸ್ಟೆಪ್ನಾಗ ಎಕ್ಸ್ಟೆನ್ಷನ್ ಫಿನಿಶಿಂಗ್ಸ್ ಐತ ಬಗ್ಗೆ ನೀಟ್ನೆಸ್ ಇತ್ತನ್ ಎಂಕಿ ಈ ಡಾನ್ಸ್ ಮಸ್ತ್ ಸೋಬರ್ ಅದು ಮಸ್ತ್ ಐ ಸೂದಿಂಗ್ ಆದಿತ್ತನ್ ಬಿಕಾಸ್ ಆ ಒಂಜಿ ಫೀಲ್ ಬೋರ್ಡ್ ಇತ್ತನ್ ಪ್ರೆಗ್ನೆನ್ಸ್ ಇದೆ ಎಂಕ್ ಅವೇ ಅಂತ ಒಂದಿತ್ತೆ ಆ ಫೀಲ್ ಎಂಚ ಕನ್ವೆ ಆಪುಂಡು ಇಟ್ ಹ್ಯಾಸ್ ಕನ್ವೆಡ್ ವೆರಿ ವೆಲ್ ಆ್ಯಂಡ್ ಸಾಫ್ಟ್ ಸ್ಟೆಪ್ಸ್ಲ ಮಸ್ತ್ ಇಂಪ್ಯಾಕ್ಟ್ ಅದು ಬರೋಂದಿತ್ತನ್ ಆ್ಯಂಡ್ ಇಂಕ್ ಇಷ್ಟ ಇನ್ ಕಲರ್ ಕಾಂಬಿನೇಷನ್ ಇಟ್ಸ್ ಎ ಪ್ಯೂರಿಟಿ ಆ್ಯಂಡ್ ಇರ್ನ ಕಾಂಬಿನೇಷನ್ ಐ ಡೋಂಟ್ ನೋ ವೆದರ್ ಕೊರಿಯೋಗ್ರಾಫರ್ ಥಾಟ್ ಲೈಕ್ ದಟ್ ಪರ್ಪಲಿ ನಾರ್ಮಲಿ ಯಾನ್ ಸೈಕಾಲಜಿ ಸ್ಟೂಡೆಂಟ್ ಐನ್ ಇಟ್ ಪನೊಂದುಲ್ಲ ಪರ್ಪಲಿ ನಾರ್ಮಲ್ ಟೆಲ್ಸ್ ಸೀಕ್ರೆಟ್ ಟೆಲ್ಲರ್ ಅಂತ ಪನ್ಪೇರು ಸೊ ಯು ಹ್ಯಾವ್ ಓನ್ ವೈಟ್ ಆ್ಯಂಡ್ ಪರ್ಪಲ್ ಸೊ ದ್ಯಾಟ್ ಆಲ್ಸೋ ಸೂಟೆಡ್ ವೆರಿ ವೆಲ್ ಫಾರ್ ದ ಕಾನ್ಸೆಪ್ಟ್ ವೆರಿ ಗುಡ್ ದಾದಾ ಯಾನ್ ಇಂಪ್ರೊವೈಸೇಷನ್ ಒಂದಿಟ್ಟು ಬೋಡಿ ತುಂಬಂಡ ಒಂಜಿ ರಡ್ಡು ಕಡೆ ಇರ್ ಸ್ಲಿಪ್ ಆಯ್ರ ಅಲ್ಪ ಅವು ಬೊಕ್ಕ ಒಂಜಿ ದಾದ ಪಂಡ ಇರ್ನ ಸೋಲೋ ಸೆಕ್ಷನ್ ಅನಗ ಒಂಚೂರು ಜಾನರ್ ಆಫ್ ದ ಸ್ಟೆಪ್ಸ್ ಕುಡ್ ಹ್ಯಾವ್ ಬೀನ್ ಚೇಂಜ್ಡ್ ಪಂಡ ಮೋರ್ ಆಫ್ ಹ್ಯಾಂಡ್ ಮೂವ್ಮೆಂಟ್ಸ್ ಐತನ್ ಸಮಥಿಂಗ್ ಬೆಟರ್ ನಲ್ಲ ಆಸ್ ಇಟ್ಸ್ ಎ ಇಮ್ಯಾಜಿನರಿ ಪರ್ಫಾರ್ಮೆನ್ಸ್ ಅಲ್ಪ ಒಂಚೂರು ಸ್ಟ್ರಾಂಗ್ ಬೋಡಿ ಯು ಟ್ರೈಡ್ ಸೆಮಿ ಕ್ಲಾಸಿಕಲ್ ಐ ಎಗ್ರಿ ದೇರ್ ಬಟ್ ನಲ್ಲ ಒಂಚೂರು ಜಾಸ್ತಿ ಸೋಲೋ ಸೆಕ್ಷನ್ ಬೋರ್ಡ್ ಇತ್ತು ಎಡ್ಡನ್ ಅದರ್ವೈಸ್ ಯು ಆಲ್ ರಾಕ್ಡ್ ಇಟ್ ವೆರಿ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂರಜ್ ಸನಿಲ್ ಕೊರಿಯೋಗ್ರಾಫರ್ಗೆ ಗೊತ್ತಿತ್ತು ಜಿಗೆ ಈ ಸೈಕಾಲಜಿ ಸ್ಟೂಡೆಂಟ್ ಪರ್ಪಲ್ ಇತ್ತೆ ಗೊತ್ತಂಡಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನಾಲೆಜ್ ಎನಿವೇಸ್ ಗೋಯಿಂಗ್ ಟು ಥರ್ಡ್ ಜಡ್ಜ್ ಪ್ರಮೋದ ಅಲ್ವಾ ಹಾಯ್ ಸೌಮ್ಯಶ್ರೀ ಹಲೋ ಸರ್ ಫಸ್ಟ್ ಆಫ್ ಆಲ್ ಈಗ ಯಾನು ಸಾರಿ ಕೇನ್ವೆ ಹಾಯ್ ಸರ್ ದಾಯ್ ಬಂಡ ಫಸ್ಟ್ ಎಪಿಸೋಡ್ ಇರ್ ಫಸ್ಟ್ ಎಂಕ್ಲ ಆಡಿಷನ್ಸ್ ರೌಂಡ್ ಇರ್ ರಡ್ಸಲ ಬ್ಲಾಂಕ್ ಆಯ್ರು ಯಾಲ್ನ ಸೂರಜ್ ಸರ್ ಡಿಸ್ಕಷನ್ ಮಲ್ತೊಂದಿತ್ತ ಅರ್ಧಾನ್ ಅಂಚ ಬ್ಲಾಂಕ್ ಆಪಿನಿ ಯಾರು ಸೀರಿಯಸ್ ದೆ ತೊಂದಿರ್ತೋ ಜೋಡಿ ಸ್ಟೇಜಿನ ಅಂಚೆ ಇಂಚ ಪ್ರಬಂಡ ಆ ನೆಟ್ ಆ ಟೈಮ್ ಇಡ್ಲ ಇರ್ನ ಸ್ಟೂಡೆಂಟ್ ನಕ್ಲು ಮುಲ್ಪ ಬತ್ತದು ಎಂಕಲ ಮೊಬೈಲ್ ತೋಷ್ಪ ಹೊಂದಿತ್ತೇರು ಸರ್ ಹೊರತುಲೆ ಸರ್ ವಿಡಿಯೋ ಹೊರತುಲೆ ಸರ್ ಆರ್ ಎಡ್ಡವ್ಲೇರು ಸರ್ ಎಡ್ಡವ್ಲೇರು ಯಾನ್ ಆವ ಮುಲ್ಪನೆ ಒಂದು ಪಿರೌಡ್ ಪನೊಂದಿತ್ತೇರು ಸರ್ ಹೊರತುಲೆ ಯಾನ್ ಎಂಕ್ಲು ಇನ್ನೊಂದಿತ್ತ ಈ ಥರ ಡೆಡಿಕೇಶನ್ ಈ ಥರ ಒಂಜಿ ಡಾನ್ಸ್ಗೆ ಈ ಥರ ಒಂಜಿ ಇಂಪಾರ್ಟೆನ್ಸ್ ಕೊರ್ಪೆರತ್ತ ತೂಕ ಎಂಚ ಅನ್ಬೇಕ ಇರ್ನ ಎಂಕ್ಲು ವೀಡಿಯೋ ಆಡಿಷನ್ ಇರ್ ಕೂಡ ಐಟ್ ಕೂಡ ಟ್ರೈ ಮಾಡ್ತಾರೆ ಇರು ಸೊ ಐಟ್ ಎಂಕ್ಲು ನೀಟ್ ಆಂಡ್ ಎಂಕ್ಲು ಸಿಲೆಕ್ಟ್ ಮಾಡ್ತಾರೆ ಸೊ ಐದು ಬಕ್ಕ ಸ್ಟೆಪ್ ವೈಸ್ ಇದು ಏತ್ ಇಂಪ್ರೂವ್ ಆಯರ್ ಪಂಡ ಇನ್ನೊಂದು ಪ್ರೊಫೆಷನಲ್ ಡಾನ್ಸರ್ಸ್ ನಂಚೆನೆ ತೋಜೊಂದಿಲ್ಲ ರೀ ಥ್ಯಾಂಕ್ ಯು ಸೋ ಮಚ್ ಇದು ಏತ್ ಡಾನ್ಸ್ನ ಟ್ರೈ ಮಾಡ್ತಾರೆ ಪಂಡ ಇವನ್ ಕ್ಲಾಸಿಕಲ್ ಅವಾರ್ಡ್ ಲಿರಿಕಲ್ ಆ ಲಿರಿಕ್ಸ್ಗೆ ತಕ್ಕ ಕೆಲವ್ದ ಸ್ಟೆಪ್ಸನ್ನು ಪಾಡನ್ ಪಾರು ಸೊ ಓಲ್ಲ ಬ್ಲ್ಯಾಂಕ್ ಅದು ಎಂಕ್ ತೋಜಾರ ಇರು ಮಸ್ತ್ ಕಾನ್ಫಿಡೆನ್ಸ್ ಹಿಡಿತಾರೆ ಇವನ್ ಆ ಚಕ್ರ ಅಲ್ಪ ಪುಲ್ ಮಲ್ಪನಾಗಲ್ಲ ಅಲ್ಪ ಒಂಚೂರು ಬ್ಯಾಲೆನ್ಸ್ ತತ್ತುಂಡಲ್ಲ ಈರ ಒಂಜಿ ಆ ಕಾನ್ಫಿಡೆನ್ಸ್ ಉಂಟು ಐನು ಒಂಜಿ ಕಂಟಿನ್ಯೂ ಮಾಡ್ತಾರೆ ಯೂಶ್ವಲಿ ಏರಾಂಡ್ರ ಒಂಚೂರು ಆಂಡಲ್ಲ ಒಂಚೂರು ನರ್ವಸ್ನೆಸ್ ಬರ್ಪುಂಡು ಆಂಡ ಇನ್ನು ತೋಜ ಇದು ಎಂಕಿನ ಏತು ಖುಷಿ ಒಂದಿದ್ದ ಪಂಡ ಇರು ಆ್ಯಸ್ ಅ ಪ್ರೊಫೆಷನಲ್ ಲೆಕ್ಚರರ್ ಅದೇ ಅಂದು ಸರ್ ಇರು ಭಾರಿ ಅಡ್ಡ ಲೆಕ್ಚರರ್ ಇರ್ನ ಸ್ಟೂಡೆಂಟ್ ನಕ್ಲೆ ಪುರ ಉಂಡತೆ ಇರು 10 ಶೋ ಕೂಡ ಇರು 100 ಏರ್ ಪುರ ಸ್ಟೂಡೆಂಟ್ ನಕ್ಲೆ ಕಲ್ಪರ್ ಇರು ಒಂಜಿ ಹಕ್ಲೆ ಹಠ ಉಂಡು ಡೆಫಿನೆಟ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಲ್ಪೆ ಯಾನ್ ಡೆಫಿನೆಟ್ಲಿ ಪೋಪೆ ಯಾನ್ ಇಂಪ್ರೂವ್ ಮಲ್ಪೆ ಆಸ್ ಅ ಡಾನ್ಸರ್ ಯಾನ್ ಇರೇಗ ಮಸ್ತ್ ಅಪ್ರಿಷಿಯೇಟ್ ಮಲ್ಪೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಠ ಉಂಡು ಖಾಲಿ ಹಠ ಆತು ಆ ಹಠಕ್ಕೆ ಇನ್ನ ಅದೇ 100% ಕೊಡ್ತಾರೆ ಆಸ್ ಅ ಪರ್ಫಾರ್ಮರ್ ನಾವು ಆಸ್ ಅ ಕೊರಿಯೋಗ್ರಾಫರ್ ಎಸ್ ಸರ್ ಸರ್ ಬನ್ನಿ ಹಾಯ್ ಪ್ರಶಾಂತ್ ಹಾಯ್ ಸರ್ ಒಂಜಿ ಮೇಲ್ ಕೊರಿಯೋಗ್ರಾಫರ್ ಅದು ಒಂಜಿ ಫೀಮೇಲ್ ಕಾನ್ಸೆಪ್ಟನ್ನು ಇರು ಸಬ್ಜೆಕ್ಟಿಂದ ತೊಂದು ಆ ಇಮೋಷ್ನಲ್ನ ಇರೊಂಜಿ ಪಂಡರಿತ ಪೂರೆಲ್ಲ ಪೊಂಜು ಪಂಡೇರು ಸೌಜನ್ಯ ಪಂಡೇರು ನಮ್ಮ ಮ್ಯಾಮ್ ಪಂಡೇರು ಪೂರ ಪಂಡೇರು ಪೊಣ್ಣುಲ್ಲು ನಾ ಒಂಜಿ ಇಮೋಷ್ನಲ್ ಅವು ಅಕ್ಲಿಗೆ ಗೊತ್ತಾಪುಂಡು ಅಂಚ ಇಂಚ ಇರೊಂಜಿ ಆನ್ ಆದು ಇರೊಂಜಿ ಆನ್ ಮೇಲ್ ಕೊರಿಯೋಗ್ರಾಫರ್ ಆದು ಆ ಒಂಜಿ ಶೆಲ್ಸ್ ದೌಲ ಒಂಜಿ ಆ ಯುನೋ ಆ ಒಂಜಿ ತಾಯ್ತನದ ಒಂಜಿ ಫೀಲಿಂಗ್ಸ್ನ ಆಸ್ ಅ ಕೊರಿಯೋಗ್ರಾಫರ್ ಏತ್ ತೋಶ್ವೆ ಏರ್ ಪಂಡಿನ ಆನೆಲೆ ಗೊತ್ತು ಪೂಜಿಂದ ಇಮೋಷ್ನಲ್ ಅವು ಸರ್ ಆನ್ಲೈನ್ ಪ್ರಾಬ್ಲಮ್ ಏರೆಲ್ಲ ಗೊತ್ತಾಗ್ಬಿಸಿ ಅತ್ತೆ ಈಗ ಅರ್ಥ ನಿಜ್ಜಿ ಅತ್ತೆ ಅದೇ ಅದು ಅಂಚಿತ್ತಿನ ಪ್ರಾಬ್ಲಮ್ ಇಂಚಿನ ಆತ ನೀರಿಗೆ ಅದು ಹೆಂಕ್ಲೆ ಅದು ಪೂರ ಇರು ಲೋಕಾಭಿವೃದ್ಧಿ ಪಾತೇರ್ನ ಬಾರಿ ದುಃಖೊಡುಲ್ಲೇರಾರು ಬಾರಿ ದುಃಖೊಡುಲ್ಲೇರು ದಾದಾಂಡಿರೆಗ್ ದಾಲೇಜಿ ಉಲ್ಲ ಇಂಕಲ್ ಮಾತಾಡಿ ಅಂದ್ ಬಾರಿ ಒಂಜಿ ಸುಖ ಕಷ್ಟ ಪಾತೇರ್ಗ ಅಂದೊಂದು ರಿಜ್ಜಿ ಪಲ್ಲೆ ಪ್ರಶಾಂತ್ ನಾನು ನಿತ್ತನ ಪಾತೇರ್ಗ ಮೂಲ ಒಂಜಿ ಇತ್ಯರ್ಥ ಮಲ್ಪುರ ಮದ್ಮೆ ಆತನ ಪ್ರಶಾಂತ್ ಇಜ್ಜಿ ಏಚಾ ಅಂಡ್ ಬಾರಿ ಮೇರ್ ಹಾ ಇಜ್ಜಿ ಬನ್ನೊಂದುಲ್ಲೇರು ಪಂಡ ಕಮಿಟೆಡ್ ಮದ್ಮೆ ಆತಿ ಜಂಚನ ಕಮಿಟೆಡ್ ಲೈಜ ಕ್ಯಾಮ್ರಾ ತೂದು ಬನ್ಲೆ ಇಜ್ಜಿ ಆರ್ಮೇನಿ ಕ್ಯಾಮ್ರಾ ಪೊಣ್ಣುಲ್ ತುಲೆ ತೂಂಡ ಉಂಡಾತ್ ಸೌಮ್ಯಶ್ರೀ ದಾದನ ಆ ಸೀಕ್ರೆಟ್ ಅಂದ್ ಇಂಚ ಪಂಡ ಆತುಂಡು ಆತಿಜಿ ಪಂಡ ಕಮಿಟ್ ಆತುಂಡು ಮದ್ಮೆ ಆತಿಜಿ ಅಂಚ ಬನ್ನೊಂದು ಏರ ಬಂಗದೆ ತೊಂದುಲ್ಲೇರು ಪಾಪ ಅವೇನ್ ಪಾನ ಒಂದಿಜ್ಜಿ ಅವೇ ಭಂಗ ಅವು ಆಣ್ಲೆನ ಭಂಗೇರಿಗೆ ಅರ್ಥ ಆಪುಂಡೆ ಸರ್ ಬಟ್ ಆ ಪೊಣ್ಣು ಮಸ್ತ್ ಲಕ್ಕಿ ದಾಯ್ ಪಂಡ ಒಂಜಿ ಇಜ್ಜಿ ಸರ್ ಇಜ್ಜಿ ತಾಯಿ ಕರುಳ್ ಪನ್ಪೆರತ್ತ ಇಜ್ಜ ಇರಕ್ಕೆ ಬಿಲ್ಡಪ್ ಕೊರ್ಪ ಉಂತ್ಲೆ ತಾಲೆ ಅಡ್ಡ ಕಾನ್ಸೆಪ್ಟ್
ಪುಗಾರ್ ಒಂದುಲ್ಲ ಇಚ್ಚಿ ಇಚ್ಚಿ ಮಾನು ಎಂಕೊಂಜಿ ಕೇನೋಡಿತು ನಾವು ಆಣುಲ್ಲ ಬಂಗ ದಾದನ ಪಂಡರ ಅಂದ್ಯೋ ದಾದ ಎಂಕ್ಲೆ ಒಂಜಿ ದಾದಣ್ಣಲ್ಲ ಡಿಸ್ಕೌಂಟ್ ಇದು ಅವ್ಳು ರಟ್ಟು ಜನ ಆಣುಲು ರಕಲ್ನ ಬಂಗಲ್ಲ ಪನ್ಪೇರು ಈರ್ ಪಂಡೆಂಡು ಹಾಕಲ್ಲ ಪನ್ಪೇರು ಬೊಕ್ಕ ಆನುಲು ಅಂಚನೆ ಪೊನ್ನುಲು ಇತ್ತಂಡಲ ಇಜ್ಜಿ ಅತ್ತೆ ಹೆಂಗಸರಿಗೆ ಮೀಸಲಾತಿ ಉಂಡು ನಮಕ್ ಅವು ಪಂಡ ಎಂಚ ಬಂಡ ಆನ್ಲೆ ಕಮಿಟ್ಮೆಂಟ್ ಇತ್ತಿನ ಪೊನ್ಲೆ ಕರ್ತಾಬುಜಿ ಓಹೋ ಪೊನ್ನುಲ್ನ ಫೀಲಿಂಗ್ ನಮ್ಮ ಅರ್ಥ ಅಂತ ಶ್ಯಾ ಸೊ ಆನುಲ್ನ ಕಮಿಟ್ಮೆಂಟ್ ಅಂತ ಎಂಚಿನ ಕಾನ್ಸೆಪ್ಟ್ ಕಂತಂಡ ಅವು ಆತ್ ರೀಚ್ ಆಪುಜಿ ಏರೆಗ್ಲ ಅವೇ ಪೊನ್ನುಲ್ನ ಕಂತ ರಪ್ಪ ಕಣ್ಣು ಬಿಡ್ತು ಪೇರು ಪೂರ ಓ ಸರ್ ಈ ಕಾನ್ಸೆಪ್ಟ್ ಬಗ್ಗೆ ಬಾತಿರ್ನಾ ಅಂದಂದು ಆ ಎಂಕು ಲೈಫ್ ದ ಬಗ್ಗೆ ಬಾತಿ ಎಂಕು ಲೈಫ್ ದ ಬಗ್ಗೆ ಮಾತಾಡೋದಿತ್ತ ಈತನೆಟ ಏಪಲ ಪೊಂಜು ಅಡ್ಜಸ್ಟ್ಮೆಂಟ್ ಮಲ್ತೊನ್ನು ಕಾಂಪ್ರಮೈಸ್ ಮಲ್ತೊನ್ನು ಪೂರ ಅಡ್ಜಸ್ಟ್ ಮಲ್ತೊಂದು ಪೋಪುನು ನಾನು ಉಂದೆಂಗ್ಲೆ ಗೊತ್ತೇ ಇತ್ತು ಜುಂದದಾದ ಕಾನ್ಸೆಪ್ಟ್ ಮಾತ್ರನೇ ಕಾನ್ಸೆಪ್ಟ್ ಮಾತ್ರ ಇರ್ ತೋಜ ಹೊಡಿತ್ತು ನೊಂಜಿ ಆಣ್ ಪ್ರೆಗ್ನೆಂಟ್ ಬುಡದಿ ಆನಾಗ ಏತ್ ಖುಷಿ ಆಪುಂಡು ಅವೇನು ತೋಜ ಹೊಡಿತ್ತು ಜೋಶಿರು ಬಾತೇರಿ ನಾನು ಜೋಶಿರು ಬಾತೇರಿ ಸೊ ಆಸ್ ಅ ಕೊರಿಯೋಗ್ರಫಿ ರಡ್ಡು ಜಡ್ಜಸ್ ನಾಕು ಪಂಡಿನ ವೆರಿ ಬ್ಯೂಟಿಫುಲ್ ಕೊರಿಯೋಗ್ರಫಿ Thank you so much, and sir. Thank you. performer you are very brilliant performer group fantastic Thank you, sir. Thank you so much. ಕಾಲೇಜ್ ಸ್ಟೂಡೆಂಟ್ ನಕ್ಲೊಂದು ಗೊತ್ತೇ ಆಪುಜಿ ಪ್ರೊಫೆಷನಲ್ ಡಾನ್ಸರ್ಸ್ ನಕ್ಲಂಚೆ ತೋಜೊಂದುಲ್ಲೆ Thank ಸೊ you. ಪೆಜ್ಜಿದು ಪೂರ ಫಸ್ಟ್ ಇಯರ್ಸ್ ಬಂದು ಡಾನ್ಸರ್ಸ್ ನ ಆಡಿಷನ್ಸ್ ದೆತ್ತದ ಇರು ಮಲ್ತಿನ ಇಜ್ಜಿ ಸರ್ ಇಜ್ಜಿ ಜಸ್ಟ್ ಒಂಜಿ ಜನಕ್ಕೆ ಇನ್ಫಾರ್ಮ್ ಮಲ್ತೀನಿ ಅಕಲೇ ಪಾಪ ಟೀಮ್ ಅಪ್ ಅದು ಬೈತೀನಿ ಸೊ ದೇ ವಾಲಂಟಿಯರ್ ದೇ ಹೆಲ್ಪ್ ಮಿ ಅ ಲಾಟ್ ಓಕೆ ಸೊ ಅವೇ ಪನ್ಪೇರತ್ತೆ ನಮ್ಮ ದಾದ ಇಷ್ಟಪಡುವಾಗ ಇಡೀ ಅವು ಒಂದು ಡೈಲಾಗ್ ಉಂಟು ಸಾರ ಕಾಯನಾತ್ ಆಕೆ ಉಸ್ಕೋ Exactly, that was so true because just 2 days before I'm in a job magakla ಜ್ವರ ಇತ್ತೇನೆ because of that I was also down full 1 week college ಪೋಜಿ just 2 days yan college ಪೋದು practice ಮಲ್ತು pick up ಮಲ್ತದು I mean yeah ಸೊ ಯಾನ್ ಇರ್ನ ಈತ್ ನೆಟ್ಟದ ಒಂದು ಬೆಸ್ಟ್ ಆಕ್ಟ್ ಪನಲಿ ಸೌಮ್ಯಶ್ thank you sir thank you so much ನಮ್ಮ ಲಿಟಲ್ ಏಂಜಲ್ ಹಲೋ ಹೀರೋ ಹಾಯ್ Hi, ಹೌ ಆರ್ ಯು I'm fine. ಎರೆಕ್ ತುಲ್ ಬಾರ್ ಫೋನ್ And ಆಂತೆ ಆಂತೆ full barpuje ink ante barpundu. ಆಂತೆ ಬರ್ಪುಂಡು ವಿಚ್ ಲ್ಯಾಂಗ್ವೇಜ್ ಯು ಸ್ಪೀಕ್ ಇನ್ ಹೋಮ್ Malayalam. ಮಲಯಾಳಮಾ ಮಲಯಾಳಿ ಅರಿಯೋ Yes. I know only that much. Okay. So, how was the choreography? I mean, how was mom's performance? I loved it. Only that? But my mom's dance was best with the team together. Wow. So, ನಮ್ಮ ಒಂದು ಚೇರ್ ಲಾಸ್ಟ್ ಟೈಮ್ ಅನುರಾಗ್ ಬಂದಿದ್ದೇರು ಒಂದು ಜಡ್ಜ್ ಓಡಿತ್ತು ನಮ್ಮ ಸ್ವಲ್ಪ ಸೀಟ್ ಖಾಲಿ ಉಂಡು ಸೊ ಅಪ್ಕಮಿಂಗ್ ಡಾನ್ಸರ್ನೊಟ್ಟಿಗೆ ಅಪ್ಕಮಿಂಗ್ ಒಂದು ಜಡ್ಜ್ಲ ನಮಗೆ ಇತ್ತೇನೆ ಎಂಕಲು ನಮ್ಮ ಟಿವಿ ದಾಖಲು ಟ್ರೈನ್ ಮಲ್ತೊಂದುಲ್ಲ ಚೂರ್ ಝೂಮ್ ಮಲ್ಪ್ಲೆ ಡೋಂಟ್ ಫರ್ಗೆಟ್ ಟು ಝೂಮ್ ಆನ್ ಇಸ್ ಟೈ ದ ಬೋ ಎಚ್ ಶೋ ಕೂಡ ಬೋ ಪುರ ಮಾಡ್ದವೆ ಇದೆ ಸೊ ಸೌಮ್ಯಶ್ರೀ ಒಂಜೆ ಒರೇ ಮಗೆನಾ ಅವರೇ ಮಗೆ ಸರ್ ನಾನೊಂದು ಇಂಚಿಂತ ಡ್ರೀಮ್ ಸೀಕ್ವೆನ್ಸ್ ಮಿನಿ ಮಲ್ಪನ ಪ್ಲಾನ್ ಉಂಡೆ ಇಜ್ಜಿ ಸರ್ ಡೆಫಿನೆಟ್ಲಿ ಇಜ್ಜಿ ಓಕೆ ಎನಿವೇ ಹಸ್ಬೆಂಡ್ ಬೈದರೆ ಇಜ್ಜಿ ಯಾರು ಮಸ್ಕತ್ತುಡಲ್ಲ ಮಸ್ಕತ್ತುಡಲ್ಲರೆ ಡ್ರೀಮ್ ಸೀಕ್ವೆನ್ಸ್ ಮೀನ್ಸ್ ಒನ್ ಮೋರ್ ಬೇಬಿ Babu. ಒನ್ ಮೋರ್ ಪರ್ಲ್ your mummy is getting one surprise for you. You want boy surprise or girl surprise? Boy. boy out ಬಾಯ್ ಅವೇ ಓಕೆ Yes. good no okay mama all the best All the best, mom. yeah he understood you understood no I don't want any baby. I have enough. ಓಕೆ ಎನಿವೇ ಸೌಮ್ಯಶ್ರೀ ಅಂಡ್ ಎಂಟೈರ್ ಟೀಮ್ ಸೂಪರ್ ಗುಡ್ ವರ್ಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ thank you so much Pramod sir now coming to our guest celebrity judge today Pooja Shetty over to you ಸೌಮ್ಯಶ್ರೀ ಹಲೋ ಮ್ಯಾಮ್ ಹಾಯ್ ನೀವು ಹೇಳಿದ ಥರನೇ ನೀವು ಏಂಜಲ್ ಬಾಕಿದ ಎಲ್ಲ ಆರ್ಟಿಸ್ಟ್ಗಳು ಏಂಜಲ್ ಥರನೇ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಆ್ಯಂಡ್ ಜಡ್ಜಸ್ ಹೇಳಿದ ಥರ ನಿಮ್ಮ ಜರ್ನಿ ಏನಿದೆ ಆ ಜರ್ನಿ ಸ್ಟಾರ್ಟಿಂಗ್ ದಿಂಚ ಇರ್ನದಾದಂಡುತ್ತಲೆ ದಿಸ್ ಐ ಡಿಂಟ್ ವಾಚ್ ಯುವರ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಬಟ್ ಇತ್ತದಾದ ತೂಯೆ ಆ್ಯಂಡ್ ಇಟ್ ವಾಸ್ ಲೈಕ್ ಸೋ ಪ್ಲೀಸಿಂಗ್ ಆತ ಒಂಜಿ ಯುನೋ ಆ ಸಾಫ್ಟ್ನೆಸ್ ಆವಡ್ ಇರ್ನ ಎಕ್ಸ್ಪ್ರೆಷನ್ಸ್ ಆವಡ್ ಮೂಮೆಂಟ್ಸ್ ಆವಡ್ ಒಂಜಿ ಅವು ಓಲ್ ರೀಚ್ ಆವಡ್ತು ಅಲ್ಪ ರೀಚ್ ಮಲ್ತಂಡೆ ಇಟ್ ವಾಸ್ ವೆರಿ ಪ್ಲೀಸಿಂಗ್ ಫಾರ್ ಮೀ ಆ್ಯಂಡ್ ಅದ್ವಿತಿ ಪಂಡೇರ್ ಕೊರಿಯೋಗ್ರಫಿದ ಬಗ್ಗೆ ಈ ಇಂಚಿನ ಒಂಜಿ ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್ ಇನ್ನ ತರಕ್ಕೆ ಎಂಚ ಬತ್ತನ ಪನ್ಪುರನೆ ಎಂಕಲ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯ್ನಾಗ ಯಾನ್ಲ ಸೂರಜ್ಲ ಪಾತೆರಿಯ ಒಂದು ಎಂಚ ಪೋಟ್ರೆ ಮಲ್ಪೇರು ತೂಕ ಬಂದಿದ್ದು ಬಟ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ವಿ ವರ್ ಲೈಕ್ ಸೋ ಹ್ಯಾಪಿ ಬಾರಿ ಪೊರ್ಲು ಮಲ್ತೇರ ತಾ ಬಂದಿದ್ದು ಇಟ್ ವಾಸ್ ವೆರಿ ಟಚಿಂಗ್ ಆ್ಯಂಡ್ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ಸ್ ಮೋ ವೇ ಟು ಗೋ
Thank you you very so much, much. ma'am. Thank you. Thank you so much to all the judges, and definitely ಒಂಜಿ ಕಾನ್ಸೆಪ್ಟ್ ಮೂಲು ಒಂಜಿ ಬೆಂಚ್ ಮಾರ್ಕ್ ಅದು ಒರಿಯುಂಡು ಓಲು ರಿಯಾಲಿಟಿ ಶೋ ಸ್ಯಾಟಲೈಟ್ ಚಾನೆಲ್ಸ್ ಆವಂದಿನ ಒಂಜಿ ಕಾನ್ಸೆಪ್ಟ್ ದಾಯಪಣ್ಣ ತಾಯ್ತನ ಅಂತ ಹೇಳುವಾಗ ಪ್ರೆಗ್ನೆಂಟ್ ಆಗೋದು ಮಗು ಆಗೋದು ನಾನು ಹೇಳ್ತಾ ಇದ್ದೆ, ಓ ಇದು ಬೇಬಿ ಶವರ್ ಮಾಡ್ತಾರೆ, ಮಗು ತೊಟ್ಲು ಮಾಡ್ತಾರೆ, ಮಗು ಒಟ್ಟಿಗೆ ಕುಣಿತಾರೆ ಅಂಥದ್ದನ್ನು ಒಂದು ಜರ್ನಿ ಆಗಿ ತಗೊಂಡು ಹೋಗ್ತಾರೆ ಅಂತ ನಾವು ಜಡ್ಜಸ್ ಮಾತಾಡ್ಕೊಳ್ತಾ ಇದ್ದೆ. ಅದು ಏನನ್ನು ಟಚ್ ಮಾಡಿದೆ, ಓನ್ಲಿ ಒನ್ ಹ್ಯಾಪಿನೆಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್, ಅದನ್ನೇ ಟಚ್ ಮಾಡ್ಕೊಂಡು ಒಂದು ಇಷ್ಟು ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಯೋರ್ ಸೆಲ್ಸ್, ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಯು ಲೀವ್, ಯಾರಿದ್ರಲ್ಲಿ ಒಂದು ಟೀಮ್ ಲೀಡರ್ ಯಾರಾದರೂ ಒಬ್ಬರು? ರಕ್ಷಿತಾ. ಯಾರು? ರಕ್ಷಿತಾನೇ? ಯಾ, ವಿಚ್ ಇಯರ್ ವಾಟ್ ಯು ಸ್ಟಡಿಂಗ್ ಮಾ? ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಓಕೆ. ಇರ್ ಪಿದೆ ಪೋಯ್ ಬೊಕ್ಕ ಒಂಜಿ ಪೇಪರ್ಲ ಪೆನ್ಲ ದತ್ತೊಂದು ಮಾತೆಲ್ಲ ಪುದರ್ ಬೊಕ್ಕ ಬ್ಯಾಚ್ ಒಂಜಿ ಬರೆದು ಕೊರ್ಲೆ ಅರೆಗೆ ಏನೆಲ್ಲ ಗುರ್ತೈಜಿ ಇಂಟರ್ನಲ್ಸ್ ರೆಡ್ ಮಾರ್ಕ್ಸ್ ಎಕ್ಸ್ಟ್ರಾ ಕೊರ್ರೆ ಬಂದು. ಓಕೆ ರೈಟ್. Okay, that is just for a joke, but thank you so much for helping up, because we know Sahyadri is very very upcoming and very supportive to talents. Anche punaga onji faculty perform malpunaga students battad onji support maltini. I think this is really great. Thank you so much to the team and Panondo. Thank you and good luck. Let's see what happens. Bye. Thank you. Baby boy coming soon. No problem. Done. Thank you. Good luck. Thank you. ವೆಲ್ಕಮ್ ಬ್ಯಾಕ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ಅದೇ ರೀತಿಯಾಗಿ ವಿಸ್ತಾ ಲರ್ನಿಂಗ್ ಆ್ಯಪ್ ಅವರ ಸಹಕಾರ ಕೂಡ ಇದೆ, ಶಶಿ ಸೋಪ್ ಅವರ ಸಹಕಾರ ಇದೆ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, KT ಸ್ಪೆಷಲ್ಟಿ, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, ಅದೇ ರೀತಿಯಾಗಿ ಲವ್ ಮಾರ್ಕ್ ಬ್ಯೂಟಿ ಸೋಪ್ನವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತಾದರೆ B+ ಅವರ ಒಂದು ಸಹಕಾರ ಮೇಕಪ್ಪಲ್ಲಿ ಇದ್ದರೆ, ಇನ್ನೊಂದು ಕಡೆ ಕಾಸ್ಟ್ಯೂಮ್ ಕಾಟೇಜ್ ತುಂಬ ಚೆನ್ನಾಗಿರೋ ನಮಗೆ ಪಳಪಳ ಹೊಳೆಯುವಂಥ ಬಟ್ಟೆನ ಕೊಟ್ಟು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನೀವು ಮನೆಯಲ್ಲಿ ಕೂತು ಇಲ್ಲಿವರೆಗೂ ಸೆಮಿಫಿನಾಲೆ ಹಂತದವರೆಗೂ ಎಲ್ಲ ಎಪಿಸೋಡ್ಗಳಿಗೂ ನಿಮ್ಮ ಪ್ರೀತಿಯ ಸಹಕಾರ ಕೊಟ್ಟಿದ್ದೀರಾ. ತಾಯಂದ್ರೆಲ್ಲರೂ ಸ್ಟೇಜ್ ಮೇಲೆ ಬರ್ತಾ ಇರೋದೇ ನಿಮ್ಮ ಪ್ರೀತಿಯಿಂದ, ಅದರ ಜೊತೆಗೆ ಅವರ ಮನೆಯವರ ಪ್ರೀತಿಯಿಂದ, ಹಾಗೆ ಇಲ್ಲಿ ಬಂದು ಸಪೋರ್ಟ್ ಮಾಡುವಂಥ ನಮ್ಮೆಲ್ಲ ಆಡಿಯನ್ಸ್ ಪ್ರೀತಿಯಿಂದ. ಸೊ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದೀಗ ಮುಂದಿನ ಕಂಟೆಸ್ಟೆಂಟ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ನಾನು ತಯಾರಾಗಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ನಮ್ಮ ಊರಲ್ಲೂ ಕೂಡ ಒಂದು ದೊಡ್ಡ ಸಂಭ್ರಮಾಚರಣೆ. ಬಹುಶಃ ಭಾರತದಲ್ಲೇ ತುಂಬ ಖುಷಿಪಟ್ಟು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ. ಆ ಹಬ್ಬ ಹೇಗಿರುತ್ತೆ ಅನ್ನೋದನ್ನು ವೇದಿಕೆ ಮೇಲೆ ತೋರಿಸೋದಕ್ಕೆ ಸುಷ್ಮಾ ಅವರು ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರಬೇಕು. ಪ್ಲೀಸ್ ವೆಲ್ಕಮ್ ಸುಷ್ಮಾ ಆನ್ ಸ್ಟೇಜ್. भगवान श्री विष्णु जी की 8वीं अवतार है श्री कृष्ण। गोकुल में जिसने किया निवास, उसने गोपियों के संग रचा इतिहास। देवकी यशोदा जिनकी मैया, ऐसे है हमारी कृष्ण कन्हैया। माखन के लिए उनके प्यार ने कहलाया है उन्हें माखन चोर। उनके जैसा अन्य कोई नहीं, वो है जीवन की संपूर्ण सत्य। तो चलिए देखते हैं वृंदावन में यशोमती मैया की नंदलाल का जन्मदिन की उत्सव को। धीरे
सबकी लाज, सबके स्वामी अंतर्यामी पूरन कीजिए काज। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए काज। ముకుందా ముకుందా కృష్ణ ముకుందా ముకుందా, స్వరంలో తరంగా బృందావనంలో వరంగా, వెన్న దొంగవైనా మన్ను తింటివా, కన్నె గుండె ప్రేమలయలా మృదంగానివా. ముకుందా ముకుందా కృష్ణ ముకుందా ముకుందా, స్వరంలో తరంగా బృందావనంలో వరంగా. గోపికమ్మా చాలునులే నాని నిదరా, గోపికమ్మా నిను విడని మా మంచు తెరా. రంగు రంగుల తిరుగులంగడ బొంగరమోలే తిరుగుతుంటడే, పోర చూపుల వాలిపోరడే తనని నమ్మవియే. హాయ్ బృందావనం నుంచి కృష్ణుడు వచ్చాడే, వచ్చాడే కృష్ణుడు వచ్చాడే. ವೆಲ್ ಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ಬಂಡಿ ಬೆಟ್ಟಿಗೆ ನಂಗೆ ಮಾತ ಕರದರ್ಪಣ ಒಂಜಿ ಕುಡ್ಲದ ಸೀನ್ ಮಾತ್ರ ನೆನಪಾಪುಂಡು ಪೂರ ಜವನೇರು ಅಲ್ಪ ಅಲ್ಪ ಕರದರ್ಪಣ ಅಡೆಗೆ ಪೂರ ಪೋದು ಬರೋದು ಪೂರ ತಿಳಿಪುಂದಾಗಿ ಇಡಬಲ್ಲೆ ಬಲ್ಲೆ ಬಲ್ಲೆ ಹಿಡಿದ್ರು ಬಲ್ಲೆ ಇಡಬಲ್ಲೆ ಪುದರ್ದ ಅದೇರ್ನ ಅದು ಯಾನ್ ಅಷ್ಟಮಿ ದಪಗ ಪೂರ ಜವನೇರು ಅಲ್ಪ ಅಲ್ಪ ಅಂದು ಬಂದಾಗ ಆರು ಒಂದು ಚೂರು ತೇಲ್ತೀರು ಪೂರ ಪಿರೋಡ್ ಪುಸ್ತಕ ಅದಾದ ವಿಷಯ ಇರು ಓಡೆಗೆ ಬೋಪುನ ಅಷ್ಟಮಿ ದಪಗ ಅರೆ ದಾಯ್ ಕತ್ರಿಗೆ ಅತ್ತವರೆಗೆ ಅತ್ತವರ ಪೂರ ಕೊಡಿಕ್ಲ ಪೋಪರ ತೇರು ಪೋಡೆಗೆ ಅಂಚ ಕದ್ರಿ ಅತ್ತವರ ಓಲು ಮಾತ ಕರದರ್ಪರುಂಡು ಅಲ್ಪ ಮಾತ ಮೇರೆ ಪೋನ್ ಬರೋದು ಪೇರು ಬಟ್ ಇನಿ ನಿಕುಲು ಆ ಸೀನಿನ ಮೂಲೆ ಬಂತಾರೆ ಕರಲ್ನ ಮುಲ್ಪನೆ ದರ್ತಾರೆ ಅಂಚನೆ ಕೃಷ್ಣನ ಒಂಜಿ ಆತ್ ಲೀಲೆದ ಅದೊಂಡು ಅವೆಲ್ಲ ಒಂಜಿ ಕತೆ ತೋಜುಪಾಯರು ಸೊ ಒರ ಜೋರ್ದು ತಾಟಿ ಬರಡಿ ಪೊರ್ಲದ ಪರ್ಫಾರ್ಮೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಏತ್ ಪಾತ್ರಂಡಲ್ಲ ಅಲ್ಪ ಜಡ್ಜಸ್ ನಕಲ್ಲ ಪಾತ್ರ ಮುಖ್ಯ ಅಂಡ್ ಐಡ್ ದುಂಬು ಇರಡೆ ಇಂಕ ಕೇಂದ್ರ ಬಚ್ಚಂಡೆ ಬಚ್ಚಂಡ ದ್ಯಾಗ್ ಗಾಗ್ರಪುರ ಚೂರು ಹೆವಿ ಇತ್ತು ಡಾನ್ಸ್ ವಿಷಯದಲ್ಲಿ ಸ್ಟೆಪ್ಸ್ ಚೂರು ಹೆವಿ ಇತ್ತು ಕೊರಿಯೋಗ್ರಾಫರ್ಗೆ ದಲ್ಲ ನೆರ್ರೆ ಉಂಡೆ ಇಜ್ಜಿ ಕೊರಿಯೋಗ್ರಾಫರ್ ಆತ ಹಾರ್ಡ್ ಸ್ಟೆಪ್ಸ್ ಪಾಡ್ ನೈಟ್ ಈತ ಪೂರ್ಲು ಪರ್ಫಾರ್ಮೆನ್ಸ್ ಬರ್ತನೆ ಐಡಿಯಾಸ್ ಪೂರ ಎಡ್ಡೆ ಉಂಡು ಒಲ್ತೊಲ್ತ ಸಾಂಗ್ ನಾಡ್ದು ಬರುವಂತದೆ ಪಾಪ ಒಲ್ತೊಲ್ತ ಸಾಂಗ್ ಪೂರ ನಾಡ್ದು ಒಲ್ತೊಲ್ತುಡ್ದು ತಂದು ಬರ್ತದೆ ಪಾಪ ಮಸ್ತ್ ಮಕ್ಳು ಪೂರ ಎಕ್ಸಾಮ್ ಇತ್ತು ನಾಂಡಲ ಏರೆಗೆ ಎಕ್ಸಾಮ್ ಅವು ಗಡ್ಡ ಜನಕ್ಕೆ ಎಕ್ಸಾಮ್ ಇತ್ತು 10th ದಕ್ಕಲು
ಎಕ್ಸಾಮ್ ಅದು ಬತ್ತರ ಒಂಜಿ ದಿನ ಬೈದಿನ ಪ್ರಾಕ್ಟೀಸ್ ಏರು ಮೇರೆ ಬೇರೆ ಒಂಜಿ ದಿನ ಬೈದಿನ ಪ್ರಾಕ್ಟೀಸ್ಗೆ ಆಂಡಲ ನಲ್ತೇರು ಎಕ್ಸಾಮ್ ದಕ್ಕುಲೇರು ಕೈದರ್ ಪ್ಲೇ ನಿಕ್ಲೇನ್ ಕೃಷ್ಣನೇ ಬದುಕವ ಓಕೆ ಸೊ ಬಾರಿ ಪೊರ್ಲದ ಒಂಜಿ ಡಾನ್ಸ್ ಪರ್ಫಾರ್ಮೆನ್ಸ್ ಎಕ್ಸಾಮ್ ಇತ್ತನ ಪ್ರಾಕ್ಟೀಸ್ ಮನ್ಪರ ಟೈಮ್ ಇಜ್ಜಂಡು ಆಂಡಲ ಒಟ್ಟು ಸೇರ್ದು ಒಂಜಿ ಅಷ್ಟಮಿದ ವೈಬ್ನು ಈ ಸ್ಟೇಜಿಗೆ ಅಂತಾರೆ. ಸೊ ನಮ್ಮ ಜಡ್ಜಸ್ ನೆತ್ತ ಬಗ್ಗೆ ದಾದ ಪನ್ಪೇರೊಂದಕ್ಕೆ ಏನಂಚಿನ ಪೊರ್ತು. ಸೊ ಸೂರಜ್ ಸರ್, ಈ ಟೋಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಇರ್ನ ಅಭಿಪ್ರಾಯ ಅದೇ? ಹಾಯ್ ಸುಷ್ಮಾ, ಹಾಯ್ ಸರ್. ಎಂಚ ಅಂಡ್ ಇರೇ ಪರ್ಫಾರ್ಮೆನ್ಸ್ ಕೊರಿಬೇಕಾ? ಇಂಕ ಖುಷಿ ಅಂಡ್ ಸರ್, ಮಸ್ತ್ ಖುಷಿ. ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಪರ್ಫಾರ್ಮೆನ್ಸ್? ಎಸ್. ಈ ಇಡೀ ಡ್ಯಾನ್ಸ್ದ ಒಂದು ಐಡಿಯಾ ಕಾನ್ಸೆಪ್ಟ್ ಓವರ್ ಆಲ್ ಹೆಂಗೆ ಖುಷಿ ಆಯ್ನಿ ದ ಕೊರಿಯೋಗ್ರಫಿ ಆ್ಯಂಡ್ ದ ಕೊರಿಯೋಗ್ರಾಫರ್. ಕ್ಯಾನ್ ಯು ಕಾಲ್ ಅಪ್ ಆನ್ ಯುವರ್ ಕೊರಿಯೋಗ್ರಾಫರ್ ಆನ್ ದ ಸ್ಟೇಜ್ ಪ್ಲೀಸ್? ಸೂಪರ್ ಕೊರಿಯೋಗ್ರಫಿ, ಹೆಂಗೆ ಭಾರಿ ಇಷ್ಟ ಅಂಡ್ ದಾಯ್ ಪಂಡ ಪಾಸ್ಟ್ ಪಂಡ ಕೃಷ್ಣ ಉಪ್ಪುನಾಗ ಒಂಜಿ ಸೆಲೆಬ್ರೇಷನ್ ಎಂಚೆತ್ತಂಡು ಯಶೋಧೆನೊಟ್ಟಿಗೆ ಬಕ್ ಇತ್ತದ ಪ್ರೆಸೆಂಟ್ ಜನ್ರೇಷನ್ ಎಂಚ ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಮನ್ಪೇರು. ಈ ಒಂಜಿ ಕಾಂಬಿನೇಷನ್ ವರ್ಕ್ ಮಂತ ನಿಂಗೆ ಮಸ್ತ್ ಖುಷಿ ಅನ್. ಆ್ಯಂಡ್ ಒಂಜಿ ಹೀರೋ ಎಂಟ್ರಿ ದುಂಬು ಒಂಜಿ ಇಂಟ್ರೊಡಕ್ಷನ್ ಉಪ್ಪುನ ಅಂಚೆನೆ ಯಶೋಧೆ ಕಾಪುನ ಕೃಷ್ಣ ಬತ್ತದು ಕೃಷ್ಣ ಬನ್ನಾಗೆ ಅಂದ ದಾದಪುರ ಮನ್ಪೊಡು ಬೆಣ್ಣೆ ರೆಡಿ ಮನ್ಪೊಡು ಅಥವಾ ಉಯ್ಯಾಲೆಡು ತೂಂಕೊಡು ಒಂದು ಪೂರ ಒಂಜಿ ಅಮ್ಮ ಐನಾಲು ಕುಲು ಒಂದು ಎನ್ನ ಬಾಲೆ ಬತ್ತನ ಒಂದು ಮನ್ಪೊಡು ಅವು ಬನ್ಪೊಡು. ಈ ಒಂಜಿ ಕಾನ್ಸೆಪ್ಟ್ ಥಿಂಕಿಂಗ್ ಇಸ್ ವೆರಿ ವೆರಿ ನ್ಯೂ ಆ್ಯಂಡ್ ಇಂಕ ಮಸ್ತ್ ಇಷ್ಟ. ದಿಸ್ ಇಸ್ ಸಮಥಿಂಗ್ ವೆರಿ ಫ್ರೆಶ್ ಟು ದಿಸ್ ಸ್ಟೇಜ್. ವೆರಿ ಗುಡ್. ಐದು ಬೊಕ್ಕ ಕೃಷ್ಣನ ಎಂಟ್ರಿ ಆಪುಂಡು, ದಟ್ ಐ ಲೈಕ್ಡ್ ಇಟ್. ಆ್ಯಂಡ್ ಕಮಿಂಗ್ ಟು ಸುಷ್ಮಾ, ಈರು ಎನ್ನ ಪ್ರಕಾರ ಮಸ್ತ್ ಜನಕ್ಕೆ ಕುಡ್ಲಡ್ ಎಕ್ಸಾಂಪಲ್ ಆಪರ್ ದಾಪಂಡ ವೆಯ್ಟ್ ಇತ್ನ ಪೆಟ್ಟಿಗೆ ಎಂಕುಲ್ ಡಾನ್ಸ್ ಮನ್ಪುಜ ಅಂಚಿಂದಕ್ಲೆಗಿರ ಒಂಜಿ ಬೆಸ್ಟ್ ಎಕ್ಸಾಂಪಲ್ ಇನ್ ಮ್ಯಾಂಗ್ಳೂರ್. ಓಕೆ, ಐ ವಾಂಟ್ ಟು ಸೇ ದಿಸ್ ಬಿಕಾಸ್ ಈರ್ ಡಾನ್ಸ್ ಮನ್ಪನಾಗ ಎಂಕ್ ಓಲ್ಲ ಯುನೋ ಇರಗ ಆಪುಜಿ ಈ ಸ್ಟೆಪ್ ಆಪುಜಿ ಆ ಸ್ಟೆಪ್ ಆಪುಜಿ ಅಂತೂ ಇರು ಬಾಲಿವುಡ್ ಮಂತಾರೆ ಮುಲ್ಪ ಸೆಮಿ ಕ್ಲಾಸಿಕಲ್ ಸ್ಟೆಪ್ ಮಂತಾರೆ ಕಥಕ್ ಮಿಕ್ಸ್ ಮಂತಾರೆ ಮಾತಾ ಫಾರ್ಮ್ಸ್ ಮಂತ್ನಾಗಲ್ಲ. ಯು ಆರ್ ಗಿವಿಂಗ್ ಯುವರ್ ಬೆಸ್ಟ್ ಆ್ಯಂಡ್ ಯು ಆರ್ ಲುಕಿಂಗ್ ಟೂ ಗುಡ್ ಆಲ್ಸೋ ಟುಡೇ ವಿತ್ ದ ಓವರಾಲ್ ಕಾಸ್ಟ್ಯೂಮ್ಸ್. And in a solo section is the highlight of today's performance. In a solo section you prove mantar you are very good strong dancer and very good and definitely the credit goes to the background dancers also. Akul really edam and especially boys but the tapanguchi section superb mantar and definitely aa joke layer 4 jana tere 2 jana cartwheel parde entry korni. Okay nikala pudar pooja bakanji ಮಾನ್ಯತಾ ಬೊಕ್ಕ ಛೋಟ ಕೃಷ್ಣನ ಪುದರ್ದದೆ ಪ್ರಕೃತಿ ಒಂದು ಕೃಷ್ಣ ಪೊಣ್ಣ. ಎಸ್ ಓಕೆ ಒಂದು ಕೃಷ್ಣ ವೇಣಿ ಅಪ್ಪಗಂಡ. ಓಕೆ ಇವ್ರ ಎತ್ನ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡೇ. ಓಕೆ ವೆರಿ ಕ್ಯೂಟ್. ಇರ್ಲ ಬಾರಿ ಶೋಕ್ ಮಂತಾರೆ ಮಸ್ತ್ ಶೋಕ್ ಅಂಡ್ ಓಕೆ ಎಸ್ ಗ್ರೂಪ್ ಕೋಆರ್ಡಿನೇಷನ್ ಆ್ಯಂಡ್ ಕೊರಿಯೋಗ್ರಫಿ ಎವ್ರಿಥಿಂಗ್ ವಾಸ್ ನೈಸ್. ಓಕೆ ಲೆಟ್ಸ್ ಸಿ ಕಾಂಪಿಟೇಷನ್ ಮಸ್ತ್ ಟಫ್ ಉಂಡು. ಸೊ ಬಟ್ for me this was an best performance. All the best to you people. Thank you. Thank you Suraj sir. ಅಂಚನೆ ನೆಕ್ಸ್ಟ್ ನಮ್ಮ ಕಮೆಂಟ್ಸ್ ಅನ್ಕೋರೆ ಅದ್ವಿತಿ ಶೆಟ್ಟಿ ಮರಡಕ್ಕೆ ಏನುವೆ? ಹಾಯ್ ಸುಷ್ಮಾ. ಹಾಯ್ ಮ್ಯಾಮ್. ಕೃಷ್ಣ ಐ ಲವ್ ಯು. ಥ್ಯಾಂಕ್ ಯು. ಶೋ ಕೃಷ್ಣ ಪೊಣ್ಣು ಮಲ್ಲೆ ಜೈಕದಾನೆ ಅತ್ತೊಂಜಿ ಆಣಗಾಣ್ಲ ಪಂತೊಲಿ ಅಂತ ಇರೇತು ಕ್ಯೂಟ್ ಉಲ್ಲರ್ ಇರೆಗೊಂದು ಕಿಸ್ ಎನ್ನ ಕಡೆ. ಥ್ಯಾಂಕ್ ಯು. ಇರೆಗೆ ಬರ್ಚತೆ ಅವು ಇರೆಗೆ ಬರ್ಚತೆ ಅರೆಗೆ ಬೆಣ್ಣೆ ತಿಂದು ಒಂತೆ 1/4 kg ಲಿಪ್ಸ್ಟಿಕ್ ತಿಂದು ಅಲ್ಪ ಅವು ಪೂರ ಅರ್ನ ಬಂಜಿ ಜಿಂಜಿ ತಿಂದು ಅಲ್ಪ ಅವು ಇಂಚಿಗೆ ಬತ್ತನ ಅವೇ ಯಾನ್ ದೆತ್ತನ್ವೆ ಆರು ಮಸ್ತ್ ಕೊಂಡಾಟ ಉಲ್ಲಿರ್ ಕೊಂಡಾಟ ಡಾನ್ಸ್ ಮಾಡ್ತೀರಿ ಹೆಂಗೆ ಮಸ್ತ್ ಇಷ್ಟ ಯಾರಿ. ಥ್ಯಾಂಕ್ ಯು. ವೆಲ್ಕಮ್. ಈಡ್ ಥ್ಯಾಂಕ್ ಯು ಬನ್ಪರ್ ನಾನು ಹಿಂಗೆ ಗೊತ್ತಾಣ ಈರು ಆರು ಇಲ್ಲಡೆಲ್ಲ ತಂಪುಂಡ ಕೃಷ್ಣ ಅರ್ನ ಇಲ್ಲಕ್ಕೆ ಪೋಪರೆ ಯಾನಿರೆಗ್ ಐಸ್ ಕ್ರೀಮ್ ಕೊರ್ಪೆ ಬರ್ಪರೆ ಬೊಕ ಇಲ್ಲಡ್ದಾದ ಪನ್ಪರ್ ಐಸ್ ಕ್ರೀಮ್ ತಿಂದಾಯ್ನೆ ಪಿರ ಬರ್ಪನತೆ ಬಾಲೆ ಆತೆ ಪಾಪ ಕೃಷ್ಣ ಭಾರಿ ಕ್ಯೂಟ್ ಕೃಷ್ಣ ಆತೆ ಸೈಲೆಂಟ್ ಕೃಷ್ಣ ಒಂದು ಲೂಟಿ ಕೃಷ್ಣ ಅತ್ತೊಂದು ಭಾರಿ ಪಾಪ ಕೃಷ್ಣ ಪಾಪ ಇಜ್ಜಿ ಪರ್ಫಾರ್ಮೆನ್ಸ್ ಆಪಿನ ಹಿಡ್ದುಂಬು ಮುಲ್ಪಡ್ದ ಅಲ್ಪಡ್ದು ಮುಲ್ಪಡ್ದ ಅಲ್ಪ ಬಲ್ ತೊಗೊಂಡಿತ್ತೇರು ಕೃಷ್ಣ. ಬಟ್ ಕಮಿಂಗ್ ಟು ದ ಪರ್ಫಾರ್ಮೆನ್ಸ್ ಪಾರ್ಟ್ ಕೊರಿಯೋಗ್ರಫರ್ಸ್ 2 ಜನಲ ಮೂಲುಲ್ಲಾರು. ಫಸ್ಟ್ ಆಫ್ ಆಲ್ ನಿಕ್ಲೆಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಪನ್ಪೆ. ಒಂಜಿ ಬ್ಯೂಟಿಫುಲ್ ಒಂಜಿ ಮಸ್ತ್ ಪೊರ್ಲುದ ಒಂಜಿ ಆ್ಯಕ್ಟ್ ಉಂದು ಹೆಂಗೆ ಮಸ್ತ್ ಇಷ್ಟ ಅಂಡ್ ಬಿಕಾಸ್ ಒಂಜಿ ಮತ್ತೂರಾಗ ಗೋಕುಲ್ಗು ಪೋಯ್ಲಾಕ ಫೀಲ್ ಅಂಡ್ ಓ ನಾನು ಒಂಜಿ ರಿಯಲ್ ಲೈಫ್ ಕೃಷ್ಣ ಅಂತ ತೂವೊಂದುಲ್ಲೆ ಕೃಷ್ಣನ ಒಂಜಿ ಸೆಲೆಬ್ರೇಷನ್ ಅಂತ ತೂವೊಂದುಲ್ಲೆ ಅಂದೆ ಇಂಕ ಫೀಲ್ ಅಂಡ್ ಕಾಸ್ಟ್ಯೂಮ್ಸ್ ಆವಡು ಕಾಂಬಿನೇಷನ್ಸ್ ಅವು ಮುಲ್ಪಡ್ದು ಕುಲ್ಲಾಗ ಇಟ್ ವಾಸ್ ಸಚ್ ಬ್ಲಿಸ್ ಪನ್ಪೆರತ್ತೆ ಒಂಜಿ ಬ್ಲೆಸ್ಸಿಂಗ್ ಲೆಕ್ಕ ತುಯ್ಯರೆ. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಪೂರ ಜೋಕುಲು
ಓ ಮೈ ಗಾಡ್ ಎಂಚಿನ ಒಂಜಿ ಜೋಶ್ ಪೂರಕ್ಲೆಗ್ಲ ದೇ ಲೈಕ್ ಓಕೆ ಫುಲ್ ಸರ್ ಪಂತೇರು ಇಂಚ ಮನ್ಪೆರೆ ತೆಂಕುಲ ಐಡ್ಲ ಜಾಸ್ತಿ ಮನ್ಪೊಡೋದು ಪೂರ ಜೋಕ್ಲೆಗ್ಲ ಫಸ್ಟ್ ಸೂಪರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬಾಯ್ಸ್ ಫುಲ್ ಟಪಾಂಗುಚ್ಚಿ ಎಂಕ್ ಮುಲ್ ಬತ್ತದು ನಿಕ್ಲೆನೊಟ್ಟಿಗೆ ಒಂಜಿ ರಡ್ ಸ್ಟೆಪ್ ಆಡ್ಗಂದ ಆಂಡ್ ಆತ ಎಡ್ಡೆ ಜೋಶ್ ಇಡ್ ಮಂತಾರೆ ನಿಕ್ಕುಲ ಬಾಯ್ಸ್ ಆ್ಯಂಡ್ ಕಮಿಂಗ್ ಟು ಸುಷ್ಮಾ ಮಸ್ತ್ ಪೊರ್ಲು ತೋಜೊಂದುಲ್ಲ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಐ ಥಿಂಕ್ ಎಂಕ್ ನೆನಪುಪ್ಪುನ ಪ್ರಕಾರ ಇರೆಗ್ ಎಕ್ಸ್ಪ್ರೆಷನ್ ಈಸ್ ಯೋರ್ ಸ್ಟ್ರಾಂಗ್ ಒಂದು ಸ್ಟ್ರೆಂತ್ ಆ್ಯಂಡ್ ಇನ್ನೀರ ಏನು ಕರೆಕ್ಟಾಗಿ ಯೂಸ್ ಮಂದರು ಮುಲ್ಪಡ್ದು ಅಲ್ಪ ಇನ್ನು ಸೋಲೋ ಬಿಟ್ಟಿಡಂತ ಇರೆ ಎಂಚ ಮಂತರ್ ಪಂಡ ಸೋಲೋಡ್ಲ ಯಾನ್ ವಿನ್ ಆಪೆ ಗ್ರೂಪ್ ಬತ್ತನಲ್ಲ ಯಾನ್ ವಿನ್ ಆಪೆ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಬಂದು ಭಾರಿ ಶೋಕ್ ಮಂದರು. ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಐ ರಿಯಲಿ ಲವ್ ದ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್. ಸೋ ಮಚ್ ಮ್ಯಾಮ್. ಸೊ ಲಂಚನೆ ಪ್ರಮೋದ್ ಸರ್ ಎಂಕ್ಲ್ ಕೊಡ್ತಿನ ಕಾನ್ಸೆಪ್ಟ್ ಆ್ಯಕ್ಚುಲಿ ಗ್ರೂಪ್ ಬಕ್ಕ ಸೋಲು ಒಂಜಿ ಡಿವೈಡ್ ಮಲ್ತದ್ದು ಕೊಡ್ತಾ ಸೊ ಐಕೊಂಜಿ ಪ್ರಾಪರ್ ಜಸ್ಟಿಸ್ ಮಲ್ತದಿನ ಗ್ರೂಪ್ ಒಂದು ಪನದು. ಥ್ಯಾಂಕ್ ಯು ಸೋ ಮಚ್. ಕೊರಿಯೋಗ್ರಾಫರ್ ಇನ್ನು ಸೋಲೋಗ್ಲ ಆತೇ ಇಂಪಾರ್ಟೆಂಟ್ ಕೊಡ್ತೇರು, ಇನ್ನು ಗ್ರೂಪ್ ಪರ್ಫಾರ್ಮೆನ್ಸ್ಗ್ಲ ಆತೇ ಇಂಪಾರ್ಟೆಂಟ್ ಕೊಡ್ತೇವೆ. ಸೋಲೋ ಪರ್ಫಾರ್ಮೆನ್ಸ್ ನೀರು ಜೈ ಹೋದ ಸಾಂಗ್ ನೈನ್ 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 ನೈನೊಂಜಿ ಎತ್ತು ಶೋಕ್ ಮಾಲ್ತಾರೆ. ಪ್ರತಿಯೊಂಜಿ ಬೀಟ್ಗಿನ್ನ ಸ್ಟೆಪ್ಸ್ ಇತ್ತು ಬೊಕ್ಕ ಆತೇ ಎಂಜಾಯ್ ಮಲ್ತೊಂದಿತ್ತಾರೆ, ಆತೇ ನೀಟ್ ಇತ್ತು ನಾ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಸೆಕೆಂಡ್ ಗ್ರೂಪ್ ಬಂದಾಗ ವಾವ್ ಒಂಜಿ ಮಲ್ಲ ಒಂಜಿ ಸಂಜಯ್ ಲೀಲಾ ಬನ್ಸಾಲಿನ ಒಂಜಿ ಮೂವಿ ದತ್ತೇನೆ ಇಟ್ಸ್ ಸೋ ಕಲರ್ಫುಲ್. ಸ್ಪೆಷಲಿ ಆ ಕೆಲವುದ ಪ್ರಾಪ್ಸ್ ಇನ್ನ ಒಂಜಿ ಸನ್ಫ್ಲವರ್ದ ಪ್ರಾಪ್ ದ ಮಿದ ಇನ್ಸೈಡ್ ಒಂಜಿ ಲೈಟ್ ಕೊಡ್ದು ಅವು ಹಿಡಿತು ನಂಗೆ ಭಾರಿ ಶೋಕ್ ತೋಜಿ ಒಂದಿತ್ತು. ಸೊ ಅವು ಹೆಂಗೆ ಮಸ್ತ್ ಇಷ್ಟ ಆಗ್ತದೆ. ಸೊ ಕೊರಿಯೋಗ್ರಾಫರ್ ಭಾರಿ ಶೋಕ್ ಡಿಸೈನ್ ಮಾಡ್ತಿದ್ದಾರೆ ಇನ್ನ ಎಂಟೈರ್ ಕೊರಿಯೋಗ್ರಾಫಿ. ಸೊ ಈ ರಡ್ಡು ಜಂತ ಕೊರಿಯೋಗ್ರಾಫರ್ಸ್ನ ದಾದ ಇಮ್ಯಾಜಿನೇಷನ್ ಮಲ್ತಿತ್ತೆ ರಾವು ಇನ್ನು ಡ್ಯಾನ್ಸ್ ಇಡ್ತೋಜನ್. ಸೊ ಎಂಕ ಮಸ್ತ್ ಖುಷಿ ಆಂಡ್ ಸ್ಪೆಷಲಿ ಆ 1/4 kg ಕೃಷ್ಣ ಅಂತೂ ಸೂಪರ್. ಥ್ಯಾಂಕ್ ಯು. ಏತ್ ವೆಯ್ಟ್ ಇರ್ನಾ 1/4 kg 1/4 kg ಪಾಪ ಈ ನೆನಪ್ದಿಲ್ಲ ಮೇರೇನು ಮಲ್ಲಾನಾಗ 1/4 kg ಬಂತೇರೆ ನೆನಪ್ದಿಲ್ಲ. ಓಕೆ ಓಕೆ. ಸೊ ಎನಿವೇ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುಷ್ಮಾ, ಅಂಚನೆ ಇಡೀ ತಂಡ ಗೊರ ಜೋರ್ದು ತಾಟಿ ಬರ್ಡ್. ಥ್ಯಾಂಕ್ ಯು ಸೋ ಮಚ್ ಅಂಚನೆ ಎಲ್ಲಿಯ ಕೃಷ್ಣಾಗ್ಲ ಥ್ಯಾಂಕ್ ಯು. ಲಾಸ್ಟ್ ಗೊಂಜಿ ಥ್ಯಾಂಕ್ ಯು ಪನ್ಲೆ ಪೋಪನ ಹಿಡ್ದುಂಬು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬರೀ ಹಬ್ಬಗಳ ಸೆಲೆಬ್ರೇಷನ್ ಈ ಸ್ಟೇಜ್ ಮೇಲೆ ಆಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಬರೀ ಹಬ್ಬಗಳು ಮಾತ್ರ ಅಲ್ಲ, ಜೀವನದ ಎಷ್ಟೋ ಬೇರೆ ಬೇರೆ ಹಬ್ಬಗಳಿದೆ, ಅದು ಬೇರೆ ಬೇರೆ ಹಂತಗಳಲ್ಲಿ ಬರುತ್ತೆ ಅಂತ ಈ ಹಂಚಿಕೆಯಲ್ಲಿ ತೋರಿಸಿಕೊಟ್ಟಿದೆ. ದ್ಯಾಟ್ ಮೀನ್ಸ್ ಇನ್ನು ಮುಂದಕ್ಕೆ ಹಾಗಾದರೆ ಯಾವ್ಯಾವ ಥರದ ಸೆಲೆಬ್ರೇಷನ್ಗಳು ಸ್ಟೇಜ್ ಮೇಲೆ ಬರ್ಬೋದು ಅನ್ನುವಂಥ ಒಂದು ಕುತೂಹಲ ನಮ್ಮಲ್ಲಿದೆ. ನಮ್ಮ ಜಡ್ಜಸ್ಗಳಿಗಂತೂ ಇನ್ನೂ ಜಾಸ್ತಿ ಕುತೂಹಲ ಇದೆ. ಅದಕ್ಕಿಂತ ಜಾಸ್ತಿ ಹೌದು ಜಡ್ಜಸ್ಗೆ ಕಷ್ಟ ಇದೆ. ಯಾಕಂದ್ರೆ ಈ ಸೆಮಿಫಿನಾಲೆ ಆದಮೇಲೆ ನಮಗೆ ಸಿಗುವಂಥದ್ದು ಫೈನಲಿಸ್ಟ್ಸ್ ಮಾತ್ರ. ಯಾರು ಫೈನಲಿಸ್ಟ್ ಅಂತ ಸಿಲೆಕ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟದ ಕೆಲಸ ಅದು ಜಡ್ಜಸ್ನವ್ರದ್ದು. ಬಟ್ ಥ್ಯಾಂಕ್ಫುಲಿ ವಿ ಆರ್ ವೆರಿ ಕೂಲ್. ನಾವು ಕಾಯ್ತಾ ಇರ್ತೇವೆ, ನೀವು ಕೂಡ ನೀವು ಕೂಲ ಕಾಯ್ತಾ ಇರಿ. ಯಾಕಂದ್ರೆ ನಾವು ಕೂಡ ಕಣ್ಣಿಗೆ ನಾವು ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಣ್ಣಿಗೆ ತಂಪು ಮಾಡ್ಕೊಳ್ತಾ ಇದೀವಿ. ಸೊ ಇನ್ನು ಮುಂದಕ್ಕೆ ಕಣ್ ತಂಪು ಮಾಡಬೇಕು ಅಂತಂದ್ರೆ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸೆಲೆಬ್ರೇಷನ್ಗಳನ್ನು ವೇದಿಕೆ ಮೇಲೆ ತರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಟಿವಿ. This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by